ನನ್ನ ಪ್ರೀತಿಯ ಹಾಡು. ನಮಸ್ತೆ ವೀಕ್ಷಕರೇ, ನಾನು ದಿವ್ಯಾ. ಇದು ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲು, ಸುಭಾಸ್ ನಗರ, ಶಂಕರ್ಪುರ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಕರಾವಳಿಯ ಗಾನ ಕೋಗಿಲೆಗಳ ಕಲರವದ ಕಾರ್ಯಕ್ರಮ, ಹಲವಾರು ವೇದಿಕೆಗಳಲ್ಲಿ ಹಾಡಿ ಹಲವಾರು ಜನರ ಮನಸ್ಸನ್ನು ಗೆದ್ದಿರುವಂತಹ ಗಾಯಕರನ್ನು ಪರಿಚಯಿಸುವಂತಹ ಕಾರ್ಯಕ್ರಮ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗಿದ್ದಾರೆ ಒಬ್ಬರು ಅದ್ಭುತ ಗಾಯಕರು. ಅವರೇ ನಮ್ಮ ಶೈಲೇಶ್ ನಂದಿಬೆಟ್ಟ. ಇವರನ್ನು ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಸರ್. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲೇ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲ್ಲೇ ಬೇಯುತ್ತಿದೆ ಮನಸ್ಸು, ನೋವಲ್ಲಿಯೂ ಕಾಯುತ್ತಿದೆ ಕನಸು. ಉಸಿರಲೇ ಪ್ರೀತಿಸು, ಈ ಉಸಿರಲೇ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲೇ ಈ ಹೃದಯ ಗೆಲ್ಲಬೇಡ. ಬಾಣಿಗೆ ಬಣ್ಣ ಹಚ್ಚು ಕಣ್ಣಿನವಳು, ಕಣ್ಣಿಗೆ ಬಟ್ಟೆ ಕಟ್ಟಿ ಪ್ರೀತಿಸಿದಳು. ಭೂಮಿಗೆ ಬೆಲೆ ಕಟ್ಟು ನಗೆಯವಳು, ಬಾಯಿಗೆ ಬೀಗ ಹಾಕಿ ಪ್ರೀತಿಸಿದಳು. ಪ್ರೀತಿಸಿದ ಮರುಕ್ಷಣವೇ ಅವಳಿನ ಉಸಿರಲೇ ಜೀವಿಸು, ಈ ಉಸಿರಲೇ ಸೇವಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಉಸಿರೇ ಉಸಿರೇ ಈ ಉಸಿರ ಕೊಲ್ಲಬೇಡ, ಪ್ರೀತಿ ಹೆಸರಲೇ ಈ ಹೃದಯ ಗೆಲ್ಲಬೇಡ. ಹಾರುವ ಹಕ್ಕಿಗಳ ಜೊತೆಯವಳು, ರೆಕ್ಕೆಯ ಮೇಲೆ ತಂದು ಕೂರಿಸಿದಳು. ಮೀನಿನ ಹೆಜ್ಜೆ ಮೇಲೆ ನಡೆಯುವವಳು, ಬಂದರು ಬಾರದಿದ್ರು ಹೇಳದವಳು. ಪ್ರೀತಿಸುವ ಕ್ಷಣ ಮಾತ್ರ, ಪ್ರೀತಿ ಬಲು ಸುಲಭ. ಉಸಿರಲೇ ಅರಳಿಸು, ನನ್ನುಸಿರಲೇ ಮರಳಿಸು. ಬಾ ಒಂದೇ ಒಂದು ಬಾರಿ ನನ್ನ ಪ್ರೀತಿಸು.
ಬೆಸರಲೆ ಈ ಹೃದಯ ಗೆಲ್ಲಬೇಡ. ಕಣ್ಣೀರಲೆ ಬಯಸಿದೆ ಮನಸ್ಸು, ನೋವಲ್ಲೆಯು ಕಾಯುತ್ತಿದೆ ಮನಸ್ಸು. ಉಸಿರಲೆ ಪ್ರೀತಿಸು, ಏ ಉಸಿರಲೆ ಪ್ರೀತಿಸು. ಬಾ ಒಂದೇ ಒಂದು ಸಾರಿ ನನ್ನ ಪ್ರೀತಿಸು. ಎಸ್ ಸರ್, ನಾನು ಈಗಾಗಲೇ ನಿಮ್ಮ ಹೆಸರನ್ನು ನಮ್ಮ ವೀಕ್ಷಕರಿಗೆ ಹೇಳೇ ಆಯಿತು. ಸೊ ಇನ್ನಷ್ಟು ನಿಮ್ಮ ಪರಿಚಯವನ್ನು ನೀವೇ ಹೇಳಬೇಕಂದ್ರೆ, ನೀವು ವಿದ್ಯಾಭ್ಯಾಸ ಎಲ್ಲಿ ಮಾಡಿದ್ರಿ, ಅಂದರೆ ಎಲ್ಲಿ ಎಲ್ಲ ನಿಮ್ಮ ಎಜುಕೇಷನ್ ಕಂಪ್ಲೀಟ್ ಮಾಡಿದ್ರಿ ಅನ್ನೋದನ್ನು ಸ್ವಲ್ಪ ನಿಮ್ಮ ಒಂದು ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿ. ನಾನು ಟಿಲ್ 7th ಕನ್ನಡ ಮೀಡಿಯಂ ಓದಿದ್ದು. ಆಮೇಲೆ 7th ಇಂದ ಟಿಲ್ SSLC ಕಾಮರ್ಸ್ ಇಂಗ್ಲಿಷ್ ಮೀಡಿಯಂ ಅಲ್ಲಿ. ನಂತರ ಡಿಪ್ಲೊಮಾ ಮಾಡಿದೆ ಸಿವಿಲ್ ಇಂಜಿನಿಯರಿಂಗ್ ಅಷ್ಟೇ. ಆಮೇಲಿಂದ ಆ ಫೀಲ್ಡ್ ಬಿಟ್ಟು ಸ್ವಲ್ಪ ನಂಗೆ ಈ ಟೈಪ್ ಫೀಲ್ಡ್ ತುಂಬ ಇಷ್ಟ, ಮ್ಯೂಸಿಕ್, ಡ್ಯಾನ್ಸಿಂಗ್ ಇದರಲ್ಲೇ ಇಂಟ್ರೆಸ್ಟ್. ಎಸ್, ಅದನ್ನು ನೀವು ಅಲ್ಲೇ ಕಂಪ್ಲೀಟ್ ಮಾಡಿ ಸರ್ಟಿಫಿಕೇಟ್ ಇಟ್ಕೊಂಡು ಕೂತ್ಕೊಂಡ್ರಿ, ಮತ್ತು ಅದರಲ್ಲಿ ಜಾಬ್ ಏನು ಕಂಟಿನ್ಯೂ ಮಾಡಲಿಲ್ಲ. ಎಸ್, ಹಾಗೆಯೇ ಇದೊಂದು ಸಂಗೀತದಲ್ಲಿ ಆಸಕ್ತಿ ಅಂದರೆ ಒಂದು ಫ್ಯಾಮಿಲಿಯಲ್ಲಿ ಇರ್ತದೆ ಯಾರಿಗಾದರೂ ಸಂಗೀತ ಅಂದ ತಕ್ಷಣ. ಅಂದರೆ ಕೆಲವರಿಗೆ ಆಟೋಮ್ಯಾಟಿಕ್ ಆಗಿ ಅವರಿಗೆ ಬರ್ತದೆ, ಕೆಲವರಿಗೆ ಎಂತ ಆಗ್ತದೆ ಅಂದರೆ ಫ್ಯಾಮಿಲಿಯಲ್ಲಿ ಯಾರಿಗಾದರೂ ಒಂದು ಇಂಟ್ರೆಸ್ಟ್ ಇದ್ದರೆ ಆ ರೀತಿ ಬರ್ತದೆ. ನಿಮಗೆ ಈ ಸಂಗೀತದಲ್ಲಿ ಆಸಕ್ತಿ ಹೇಗೆ ಬಂತು? ಸಿಂಗಿಂಗ್ ಅಂದರೆ ನನಗೆ ಮುಂಚಿಂದಲೂ ಭಜನೆ ಎಲ್ಲ ತುಂಬ ಇಷ್ಟ, ಸಿಂಗಿಂಗ್ ತುಂಬ ಇಷ್ಟ. ನನ್ನಮ್ಮ ಒಳ್ಳೆ ಸಿಂಗರ್, ಅವ್ರು ತುಂಬ ಚಂದ ಹಾಡ್ತಾರೆ. ಹಾಗೆ ಹೇಳಿದಲ್ಲ, ಫ್ಯಾಮಿಲಿಯಿಂದ ಬಂದೇ ಬರುತ್ತೆ ಅಂತೇಳಿ. ಸೊ ಹಾಗೆ ಓಕೆ. ಸೊ ಹಾಗೆ ಮತ್ತೆ ಕೆಲವು ಸಿಸ್ಟರ್ಸ್ ಎಲ್ಲ ಸಿಂಗಿಂಗ್ ಮಾಡ್ತಾರೆ, ಸಿಸ್ಟರ್ಸ್ ಎಲ್ಲ ಮಾಡ್ತಾರೆ. ಸೊ ಅವರೆಲ್ಲ ಸಪೋರ್ಟ್ ಇದೆ. ಸೊ ಹಾಗಾಗಿ ನಿಮ್ಗೆ ಕೂಡ ಒಂದು ಆಸಕ್ತಿ ಬಂತು ಇದರಲ್ಲಿ. ಹೇಗೆ ನೀವು ಇದನ್ನು ಅಂದ್ರೆ ತರಗತಿಗೆ ಹೋಗಿ ಕಲ್ತ್ರಾ ಅಥವಾ ಹೇಗೆ ಇದನ್ನು ಇಂಪ್ರೂವ್ ಮಾಡ್ತಾ ಹೋದ್ರಿ? ನಾನು ಸ್ವಂತ ನೀವೇ ಒಂದು ಹೀಗೆ ನೋಟ್ಸ್ ಮುಖಾಂತರವಾಗಿ ಎಲ್ಲಿಯಾದ್ರೂ ಒಂದು ನಿಮ್ಗೆ ಗುರುಗಳು ಅಂತ ಯಾರು ಇಲ್ಲ, ನೀವಾಗಿಯೇ ಹೀಗೆ ಕಲ್ತ್ಕೊಂಡು ಸ್ವಲ್ಪ. ಅಮ್ಮ ಅಂದ್ರೆ ಹೀಗೆ ಪ್ರೋಗ್ರಾಮ್ಗಳೆಲ್ಲ ಹಾಡ್ತಾರಾ ಹೇಗೆ? ಅವರು ಭಜನೆ ಹಾಡ್ತಿದ್ರು, ಭಜನೆ ಲಿರಿಕ್ಸ್ ಎಲ್ಲ ಬರೀತಾರೆ, ಅವರೇ ಬರೀತಾರೆ. ವೆರಿ ನೈಸ್. ಭಜನೆ ಲಿರಿಕ್ಸ್ ಅವರು ಬರೀತಾರಾ? ಭಜನೆ ಅಂತೆಲ್ಲ ಮಾಡ್ತಾರೆ, ಲಿರಿಕ್ಸ್ ಎಲ್ಲ ತುಂಬಾ ಚೆನ್ನಾಗಿ ಹಾಡ್ತಿದ್ರು. ನಾನು ಅದನ್ನ ನೋಡಿ ನಾನು ಕೂಡ ಕಲಿತೆ. ನಿಮ್ಗೆ ಏನಾದ್ರೂ ಐಡಿಯಾಸ್ ಇದೆ ಲಿರಿಕ್ಸ್ ಬರೆಯುವಂತದ್ದೆಲ್ಲ? ಬರ್ತಿದ್ದೆ. ನಾನೊಂದು ಅಜ್ಞಾತ ಅನ್ನುವ ಒಂದು ಮೂವಿ ಇತ್ತು, ಶಾರ್ಟ್ ಮೂವಿ, ಅದಕ್ಕೂ ನಾನು ಲಿರಿಕ್ಸ್ ಬರ್ತಿದ್ದೆ. ಹೌದಾ? ಒಂದು ಸಾಂಗಿಗೆ ಇದು ಬರ್ದಿದ್ದೀರಿ ಲಿರಿಕ್ಸ್? ಓಕೆ. ಹಾಡಿದ್ದು ಯಾರದು? ಹಾಡಿದ್ದು ಒಬ್ರು ಜೈನ್ ಅಂತ ಒಬ್ರು ಇದ್ರು ಫ್ರೆಂಡ್. ಓಕೆ, ಹಾಡಿದ್ದು ನೀವು ಲಿರಿಕ್ಸ್ ಬರ್ದಿರೋದು. ಓಕೆ, ವೆರಿ ನೈಸ್. ಯಾವ ಹಾಡು ಅಂತ ಒಂದು 2 ಲೈನ್ಸ್? ಮಲಯಾಳಂ ಸಾಂಗ್, ಹೃದಯ ನಿನಗೋಸ್ಕರ ಟೈಪ್ ಲೈನ್. ಓಕೆ ಓಕೆ. ಮಲಯಾಳಿ ಕೂಡ ಬರುತ್ತೆ ನಿಮಗೆ? ಮಲಯಾಳಿ ಸಾಂಗ್ ನಾನು 2-3 ಮಾತ್ರ ಹಾಡೋದು, ಬಟ್ ಆ ಟ್ಯೂನ್ಗೆ ಕಂಪೇರ್ ಮಾಡಿ ನಾನು ಲಿರಿಕ್ಸ್ ಆ ಟ್ಯೂನಿಗೆ ಕಂಪೇರ್ ಮಾಡಿ ನೀವು ಕನ್ನಡ ಲಿರಿಕ್ಸ್ ಅನ್ನು ಬರ್ದಿರೋದು ಹಾಗೆ. ಓಕೆ, ನಾನು ಮಲಯಾಳಿ ವರ್ಡಿಂಗ್ಸ್ ಬರ್ದಿದ್ದೆ. ಎಸ್, ಓಕೆ. ಈ ಒಂದು ಸಂಗೀತ ಅಂದ ತಕ್ಷಣ ಎಲ್ರಿಗೂ ಕೂಡ ಒಂದು ಫೇವ್ರೇಟ್ ಆದಂತಹ ಸಾಂಗ್ಸ್, ಫೇವ್ರೇಟ್ ನಿಮ್ಗೆ ಅಂದರೆ ಸಾಂಗ್ಸ್ಗಳಲ್ಲಿ ತುಂಬಾ ಇದೆ, ವೆರೈಟೀಸ್ ಆಫ್ ಸಾಂಗ್ಸ್ ಅಂತೇಳಿ. ಈಗ ಒಂದು ಫೋಕ್ ಸಾಂಗ್ಸ್ ಇರಬೇಕು, ನೀವು ಹೀಗೆ ಹೇಳಿದ್ರೆ ನಿಮ್ಮ ಅಮ್ಮನಿಗೆ ಭಜನೆ, ಅವರು ಭಜನೆ ಹಾಡ್ತಾರೆ ಅಂತೇಳಿ. ಹಾಗೆಯೇ ನಿಮಗೆ ಕೂಡ ಒಂದು ಫೇವ್ರೇಟ್ ಸಾಂಗ್ಸ್ ಅಂತ ಇರ್ತದೆ. ಅದು ನಿಮ್ಮ ನೆಚ್ಚಿನ ಹಾಡು ಯಾವುದು ನಿಮಗೆ? ನನಗೆ ನೆಚ್ಚಿನ ಹಾಡು ಅಂದ್ರೆ ಒಂದು ಹಿಂದಿಯಲ್ಲಿ ಅಭಿ ಮುಜ್ಮೆ ಕಹಿನ ಅದೊಂದು ತುಂಬಾ ಇಷ್ಟನೇ. ಒಂದು ಸ್ಟೇಟಸ್ ಎಲ್ಲ ಹಾಕಿದ್ರೆ ಅದನ್ನು 2-3 ಸಲ ನಾನು ಕೂಡ ಸ್ಟೇಟಸ್ ಹಾಕ್ತೀನಿ. ಅದರ ರೆಕಾರ್ಡಿಂಗ್ ಕೂಡ ಮಾಡಿದ್ದೆ. ಸಿಂಗರ್ ಅದರದ್ದು? ಸೋನು ನಿಗಮ್. ಓಕೆ, ನಿಮ್ಮ ಫೇವರೇಟ್ ಸಿಂಗರ್ ಯಾರು? ಸೋನು ನಿಗಮ್ ನನ್ನ ಫೇವರೇಟ್, ಆಮೇಲೆ ಅರ್ಮಾನ್ ಮಾಲಿಕ್. ಎಸ್, ಓಕೆ. ಎಸ್, ಅದೇ ನೀವೀಗ ಫೇವ್ರೇಟ್ ಸಾಂಗ್ ಅಂತ ಹೇಳಿದ್ರಿ. ಸೊ ಹಿಂದಿಯಲ್ಲಿ ಸೆಲೆಕ್ಟ್ ಮಾಡಿದ್ರಿ ನಿಮ್ಮದು ಫೇವ್ರೇಟ್ ಸಾಂಗ್. ಸೊ ನೀವು ಹಿಂದಿ ಜಾಸ್ತಿ ಹಾಡೋದಾ ಅಥವಾ ಕನ್ನಡವಾ, ಯಾವ ರೀತಿ? ಕನ್ನಡ ತುಳು ಹಾಡ್ತೀರಿ? ಓಕೆ. ಮೋಗಿದ ಸಿಂಗಾರಿ ಒಂತದು ಯಾರಿ ಮೋಗ್ಯದ ಸಿಂಗಾರಿ ಒಂದುದ ವಯ್ಯಾರಿ ಯಾನು ಮೂಲೆ ಕಾತುನುಲ್ಲೆ ಮದತೆ ಪೋಪನ ಓ ಪುಣ್ಯನ್ನ ಮೋನೆ ತೂದು ನಾನೇ ಕೋಪನ ಮೋಗ್ಯದ ಸಿಂಗಾರಿ ಒಂದುದ ವಯ್ಯಾರಿ
ಜಾಜಿ ಪೂತರೆಟ್ ದೀದು ಬೋಡೆ ಪೋಪದೆ ಆಜಿ ಮೂಜಿ ಅಚ್ಚದೇಂಡ ದಾನೆ ಸೋಕುದೆ ನಾಚಿ ಕೇಡು ಮೋನೆ ನಿನ್ನ ಕಂತದಾನಿದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಓಲು ತೂದು ಓಲು ಪೋಪ ಸ್ವರ್ಗ ಮೂಲೆದೆ ಮೊಗ್ಗೆದ ಸಿಂಗಾರಿ ಉದ್ದುದ ವಯ್ಯಾರಿ ನೀಲಿ ಕಣ್ಣು ತೂದು ನಿನ್ನ ಪೊರ್ಲು ಪಂಪೆರೆ ಆಲು ಪೊಣ್ಣು ಏರು ಪಂದು ಎಂಡಕೇನ್ವೆರೆ ಊರು ಪೂರಕ್ಕೇನೊಂದುಂಡು ಕೈನು ಪಾತರೆ ಭಾಗ್ಯವಂತೆ ಒರಿಯಾನ ಮದಿಮೆಯಾವರೇ ಭಾಗ್ಯವಂತೆ ಒರಿಯಾನ ಮದಿಮೆ ಆವರೇ ಮೊಗ್ಗೆದ ಸಿಂಗಾರಿ ಉಂದುದ ವಯ್ಯಾರಿ ನೋಡಿದ್ರಲ್ಲ ವೀಕ್ಷಕರೇ, ಒಬ್ಬರು ಅದ್ಭುತ ಗಾಯಕರಾಗಿರುವಂತಹ ಶೈಲೇಶ್ ನಂದಿಬೆಟ್ಟ ಇವರ ಜೊತೆ ಮಾತಾಡ್ತಾ ಇದ್ದೆವು. ಈಗ ನಮ್ಮ ಈ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ ತೆಗೆದುಕೊಳ್ಳುವಂತಹ ಸಮಯ. ವಿರಾಮದ ನಂತರ ಮತ್ತೆ ಮಾತುಕತೆಯನ್ನು ಮುಂದುವರಿಸೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಹೊಂಬಿಸಿಲಲ್ಲಿ ನಂಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ಹೊಂಬಿಸಿಲಲ್ಲಿ ನಂಗ್ಯಾಕೆ ಕಂಡಳು ಒಮ್ಮೆಲೆ ತಿರುಗಿ ಹಿಂಗ್ಯಾಕೆ ನಕ್ಕಳು ನನ್ನ ಎದೆಗೆ ಅಲರಾಮು ಇಟ್ಟಳು ಹೃದಯ ಒಟ್ಟಿ ಕೊಪ್ಪಲು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪವ ಸ್ಮೈಲು ಚೆಲ್ಲಲು ಕಣ್ಣಿಗೆ ಕೆಲಸ ಕೊಟ್ಟಳು ಬಯಕೆ ಬಾಗ್ಲು ತಟ್ಟಳು ಬೆಳಗ್ಗೆ ಮಾತು ಬಿಟ್ಟಳು ಸ್ಲೀವಿಗೆ ಸ್ಲೀವು ಸೋಕಲು ಸೀದಾ ಹೊಟ್ಟೆ ಬಿಟ್ಟಳು ಬೊಂಬೆ 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 ನನ್ನ ಮುತ್ತು ಬೊಂಬೆ ಹೊಂಬಿಸಿಲಲ್ಲಿ ನಂಗ್ಯಾಕೆ ಕಂಡಳು ಹೊಂಗನ ಸುಂದ ಹಿಂಗ್ಯಾಕೆ ಕೊಟ್ಟಳು ಒಂದು ಹೊನ್ನಾರ ಕಲಿಯಿತು ಕಣ್ಣು ಗಾಳಿಗೆ ಸೇರಿ ಹಲೋ ಅಂದಾಗ ಮೆಲ್ಲಗೊಂದು ಹಾರ್ಮೋನು ಉಕ್ಕಿದ ಹಿಂದು ಕಲ್ಪನೆಯೆಲ್ಲ
ಬಾಯಲ್ಲಿ ತುಟಿ ಬೆಲ್ಲ ತಿಂದಾಗ ಏನು ಕಲಿತುಕೊಳ್ಳಲಾರೆ ಕೂರಲು ಮಲಗಿ ಒಮ್ಮೆ ಕುಣಿದು ನೋಡು ಜೊತೆಗೆ ಎಂದಳು ತುಡುಗಿ ಖಾಲಿ ಕೈಗೆ ಕಂಸಾಳೆ ಇಟ್ಟಳು ಹೃದಯ ಒಂಟಿ ಕೊಪ್ಪಲು ಅದಕ್ಕೆ ಕಾಲು ಇಟ್ಟಳು ಸ್ವಲ್ಪವೇ ಸೊಂಟಗಿಲ್ಲಲು ಸಮ್ಮತಿ ಎಂದು ಕೊಡುವಳು ಕುಂಟೆ ಬೆಲ್ಲ ಏಜಲಿ ತುಂಟಿ ನನಗೆ ಸಿಕ್ಕಳು 8ನೇ ಕ್ಲಾಸು ನಂಟಿಗೆ ನೆನಪಿನ ಗಂಟೆ ಹೊಡೆದಳು ಬೊಂಬೆ 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 ನನ್ನ ಮುದ್ದು ಬೊಂಬೆ 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 ನನ್ನ ಮುದ್ದು ಬೊಂಬೆ. ಓಕೆ, ಹಾಗೆಯೇ ಇವಾಗೊಂದು ಒಬ್ಬರು ಕಲಾವಿದರಿರ್ಬೋದು, ಸಿಂಗರ್ಸ್ ಇರ್ಬೋದು, ಯಾರೇ ಇರ್ಬೋದು, ಅಂದರೆ ಸಿಂಗರ್ಸ್ ಅಂದರೆ ಕಲಾವಿದರಿಗೆ ಅಂದರೆ ಅವಕಾಶ ಅಂತ ಬೇಕು. ಸೊ ನಿಮ್ಮ ಪ್ರಕಾರ ಈ ಒಂದು ಕಲಾವಿದರಿಗೆ ಒಂದು ಅವಕಾಶ ಅನ್ನೋದು ಎಷ್ಟು ಮುಖ್ಯ? ಕಲಾವಿದರಿಗೆ ಒಂದು ವೇದಿಕೆ ಅನ್ನೋದು ತುಂಬಾ ಮುಖ್ಯ. ಮೊದಲು ಕಲಾವಿದರು ಎಂತ ಮಾಡಬೇಕಂದ್ರೆ ಇಂಟ್ರೆಸ್ಟ್ ತೋರಿಸ್ಬೇಕು, ಅವರ ಕಲೆಯನ್ನು ಬಚ್ಚಿಡಬಾರ್ದು, ಖಂಡಿತ ತೋರಿಸ್ಬೇಕು. ಸೊ ಎಲ್ಲರೂ ಅದನ್ನು ತುಂಬಾನೇ ಯೂಸ್ ಮಾಡ್ಕೋಬೇಕು. ಆಮೇಲೆ ಒಬ್ಬರಿಗೆ ನಮ್ಮ ಕಲೆ ಗೊತ್ತಾದ್ರೆ ಮತ್ತೆ ಅವರು ಕೂಡ ಅದನ್ನು ನೋಡಿ ಕಲಿತಾರೆ. ಖಂಡಿತ. ಯಾಕೆಂದ್ರೆ ನಿಮ್ಗೆ ಒಬ್ರು ಸ್ಫೂರ್ತಿ ಅಂತ ಇರ್ತಾರೆ. ಸೊ ಅದೇ ನೀವು ಯಾರನ್ನಾದ್ರೂ ನೋಡಿಕೊಂಡು ನಾನು ಆ ರೀತಿ ಆಗ್ಬೇಕು ಅಂತ ಒಂದು ಕನಸು ಕಾಣ್ತೀರಾ. ಸೊ ಅದೇ ರೀತಿ ನಿಮ್ಮನ್ನು ನೋಡಿಕೊಂಡು ಇನ್ನೊಬ್ರು ಕೂಡ ಕನಸು ಕಾಣುವವರೇ ಇರ್ತಾರೆ. ಸೊ ಹಾಗಾಗಿ ನೀವು ಹೇಳಿದ್ ಕರೆಕ್ಟ್, ಒಬ್ಬರನ್ನು ನೋಡಿ ಕಲಿತಾರೆ ಅಂತೇಳಿ. ಎಸ್, ಹಾಗಾಗಿ ನಿಮ್ಮ ಪ್ರಕಾರ ಈ ಒಂದು ಅವಕಾಶ ಅನ್ನೋದು ತುಂಬಾನೇ ಮುಖ್ಯ ಅಂತ. ಯಾವತ್ತಾದ್ರೂ ನಿಮ್ಗೆ ಸಿಕ್ಕಿದ ಅವಕಾಶವನ್ನ ನೀವು ಮಿಸ್ ಮಾಡ್ಕೊಂಡಿದ್ದೀರಾ? ಅವಕಾಶ ನಾನು ಮಿಸ್ ಮಾಡ್ಕೊಡ್ಲಿಲ್ಲ. ಎಷ್ಟು ಕಷ್ಟ ಆದ್ರೂ ಹೋಗ್ತಿದ್ದೆ, ಮತ್ತೆ ಹುಷಾರಿಲ್ಲದಿದ್ರೆ ನಾನು ಹೋಗುದಿಲ್ಲ, ಹೇಳ್ತೀನಿ. ಕಷ್ಟ ಆಗ್ತದೆ ಹಾಡ್ಲಿಕ್ಕೆ ಸಹ. ಸೊ ಸಿಕ್ಕಿದ ಅವಕಾಶ ಇದುವರೆಗೆ ಮಿಸ್ ಮಾಡ್ಲಿಲ್ಲ. ಸೊ ಉಳಿದವರಿಗೆ ಸಹ ಕೂಡ ಅದೇ ಹೇಳಲಿಕ್ಕೆ ಇಷ್ಟಪಡ್ತೀರಾ, ಯಾವತ್ತು ಅವಕಾಶ ಎಷ್ಟೇ ಕಷ್ಟ ಆದ್ರೂ ಯಾರೇ ಆಗ್ಲಿ, ಫ್ರೆಂಡ್ಸ್ ಆಗ್ಲಿ, ಯಾರೇ ಆಗ್ಲಿ, ಬನ್ನಿ ನಾನು ಕರ್ಕೊಂಡು ಹೋಗ್ತೀನಿ. ಖಂಡಿತ. ಯಾಕೆಂದ್ರೆ ಇದು ಸಿಂಗಿಂಗ್ ಟ್ಯಾಲೆಂಟ್ ಅಂತ ಅಲ್ಲ, ಪ್ರತಿಯೊಬ್ಬರಲ್ಲಿ ಕೂಡ ಬೇರೆ ಬೇರೆ. ನಿಮ್ಮಲ್ಲಿ ಈಗ ಸಿಂಗಿಂಗ್ ಟ್ಯಾಲೆಂಟ್ ಇರ್ಬೋದು, ನಿಮ್ಗೆ ಈಗ ಒಂದು ದೇವರ ಒಂದು ಗಾಡ್ ಗಿಫ್ಟ್ ಕೊಟ್ಟಿದ್ದಾರೆ, ಎಲ್ಲರಿಗೂ ಕೊಡುದಿಲ್ಲ. ಯಾಕೆಂದ್ರೆ ಎಲ್ಲರಿಗೂ ಕೊಟ್ಟರು ಈಗ ಎಲ್ಲರೂ ಕೂಡ ಸಿಂಗರ್ಸ್ ಆಗ್ತಿದ್ರು, ಎಲ್ಲರಿಗೂ ಈಗ ಒಂದು ಕೆಲವರು ಡಾಕ್ಟರ್ಸ್ ಆಗ್ತಾರೆ, ಒಬ್ಬೊಬ್ರು ಅವರಿಗೆ ಎಲ್ಲರೂ ಕೂಡ ಅಂದ್ರೆ ಎಲ್ಲರೂ ಎಲ್ಲ ಅಂದ್ರೆ ಆಗೋದಕ್ಕೆ ಸಾಧ್ಯವಿಲ್ಲ. ಒಬ್ಬೊಬ್ರು ಬೇರೆ ಬೇರೆ ಅದರಲ್ಲಿ ಟ್ಯಾಲೆಂಟ್ ಆಗಿರ್ತಾರೆ. ಸೊ ಹಾಗೇನೆ ನಿಮ್ಗೆ ಈಗ ಒಂದು ಸಂಗೀತದಲ್ಲಿ, ಸೊ ಹಾಗೇನೆ ಬೇರೆಯವರು ಕೂಡ ಹಾಗೇನೆ ಬೇರೆ ಯಾವುದ್ರಲ್ಲಾದ್ರೂ ಅವರಲ್ಲಿ ಆಸಕ್ತಿ ಇದ್ರೆ ಯಾವುದೇ ವಿಷಯದಲ್ಲೂ ಕೂಡ ಸಿಕ್ಕಿದ ಅವಕಾಶ ಯಾವತ್ತೂ ಮಿಸ್ ಮಾಡ್ಕೊಳ್ಬಾರ್ದಂತ ನಾನು ಕೂಡ ಹೇಳ್ತೇನೆ ಪ್ರತಿ ಸಲ ಈ ಒಂದು ಇದರಲ್ಲಿ ಪ್ರೋಗ್ರಾಮ್ ಅಲ್ಲಿ. ಸೊ ಹಾಗೇನೆ ಈ ಒಂದು ಫ್ಯಾಮಿಲಿಯವರು ನಿಮಗೆ ಎಷ್ಟು ಸಪೋರ್ಟ್ ಮಾಡ್ತಾರೆ ಈ ಸಂಗೀತದ ಇದರಲ್ಲಿ? ಈಗ ನೀವು ಹೇಳಿದ್ರೆ ನೀವು ಪ್ರೋಗ್ರಾಮ್ಗೆಲ್ಲ ಹೋಗ್ತೀರಾ, ಬೇರೆ ಕಡೆಗೆಲ್ಲ ಹೋಗ್ತೀರಾ, ರಾತ್ರಿ ಆಗ್ಬೋದು, ಟೈಮ್ ಇಲ್ಲ, ಒಂದ್ಸಲ ಹೋಗಿದ್ರೆ ಹಿಂದಕ್ಕೆ ಬರ್ಲಿಕ್ಕೆ ಆಗಲ್ಲ, ಎಲ್ಲ ದೂರ ದೂರ ಹೋಗಿರ್ತೀರಾ. ಸೊ ಅಂತಹ ಸಂದರ್ಭದಲ್ಲಿ ಮನೆಯಲ್ಲಿ ನಿಮ್ಮ ಅಮ್ಮ ಇರ್ಬೋದು, ಅಪ್ಪ ಇರ್ಬೋದು, ಯಾವ ರೀತಿ ಇದನ್ನು ಒಂದು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಇದರಲ್ಲಿ? ಅಂದ್ರೆ ಅಮ್ಮ ಮತ್ತು ಅಪ್ಪ ತುಂಬಾನೇ ಸಪೋರ್ಟ್ ಮಾಡ್ತಾರೆ. ನಾನು ಎಂತ ಮಾಡಿದ್ರು ತುಂಬಾನೇ ಸಪೋರ್ಟ್ ಮಾಡ್ತಾರೆ. ಅವರಿಗೆ ನಾನು ಏನ್ ಮಾಡಿದ್ರು ಖುಷಿ. ನಾನು ಡ್ರಾಯಿಂಗ್ ಮಾಡ್ತೀನಿ, ಡ್ಯಾನ್ಸ್ ಮಾಡ್ತೀನಿ, ಸಿಂಗ್ ಮಾಡ್ತೀನಿ, ಆಕ್ಟ್ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಸೊ ಅವರಿಗೆ ತುಂಬಾನೇ ಖುಷಿ. ಸೊ ಅದಕ್ಕೋಸ್ಕರ ಎಷ್ಟು ಬೇಕಾದ್ರೂ ಖರ್ಚು ಮಾಡ್ತಾರೆ, ಏನ್ ಬೇಕಾದ್ರೂ ಮಾಡ್ತಾರೆ, ಎಷ್ಟು ಕಷ್ಟಪಟ್ಟಾದ್ರು. ಅವರ ಕಷ್ಟ ಕೂಡ ನಂಗೆ ಅರ್ಥ ಆಗ್ತದೆ. ಸೊ ಏನ್ ಮಾಡಿದ್ರು ನಂಗೆ ನೋವು ಮಾಡುದಿಲ್ಲ, ನನ್ಗೆ ಎಂತ ಹೇಳ್ತೀನಿ ಅದಕ್ಕೆ ಸೈ ಅಂತಾರೆ. ಸೊ ಅಪ್ಪ ಅಮ್ಮ ವರ್ಕಿಂಗ್ ಅಲ್ಲಿ ಇದ್ದಾರಾ? ಅಮ್ಮ ಅಂಗನವಾಡಿ ಟೀಚರ್, ಅಪ್ಪ ಲ್ಯಾಬ್ ಅಲ್ಲಿ ಇರೋದು. ಅಪ್ಪ ಎಲ್ಲಿರೋದು? SDM ಪಾಲಿಟೆಕ್ನಿಕ್. ಓಕೆ. ಹಾಗೆ ನೀವು ಮನೆಯಲ್ಲಿ ಹೇಗೆ, ಯಾರೆಲ್ಲ? ನೀವು ಒಬ್ಬರೇ ಮಗನಾ? ನಾನು ಅಕ್ಕನಿಗೆ ಮದುವೆ ಆಗಿದೆ, ಮತ್ತೆ ತಂಗಿ. ಓಕೆ, ತಂಗಿ ಮತ್ತೆ ನೀವೀಗ ಅಮ್ಮನ ಜೊತೆ ಇದ್ದೀರಾ. ಅಕ್ಕ ಮ್ಯಾರಿಡ್ ಆಗಿ ಹೋಗಿದ್ದಾರೆ. ಎಸ್, ವೆರಿ ನೈಸ್. ತಂಗಿ ಏನ್ ಮಾಡ್ತಾ ಇದ್ದಾರೆ? ತಂಗಿ ಸೈನ್ಸ್ ಓದಿದ್ಲು. ಸೈನ್ಸ್ ಆಗಿ ಈಗ ನೆಕ್ಸ್ಟ್ SDM ಅಲ್ಲಿ ಏನೋ ಕೋರ್ಸ್ ಮಾಡ್ಬೇಕಂತ ಇದ್ದಾರೆ. SDM ಅಲ್ಲೇ ಕಲ್ತಿರೋದಾ? ಆಯುರ್ವೇದಿಕ್? ಅವಳು ವೇಣೂರ್ ಅಂತ, ವೇಣೂರ್ ಕಾಲೇಜಲ್ಲಿ. ಆಯುರ್ವೇದಿಕ್ ಅಲ್ಲಲ್ಲ, ಇದು ಮಾಡಿತ್ತು ಸೈನ್ಸ್ ಅಲ್ಲಿ, ಕೆಮಿಸ್ಟ್ರಿ, ಬಯಾಲಜಿ ಬೇರೆ ಇದರಲ್ಲಿ ಕಲ್ತಿದ್ದಾರೆ. ಸೊ ವರ್ಕ್ ಮಾಡ್ತಾ ಇದ್ದಾರೆ ಈಗ? ಅಲ್ಲ, ವರ್ಕ್ ಮಾಡ್ತಿಲ್ಲ, ಕಲಿತಾ ಇದ್ದಾರೆ, ಕೋರ್ಸ್ ಮಾಡ್ತಾರೆ. ಅಣ್ಣ ಇರ್ಬೇಕಾದ್ರೆ ಕೋರ್ಸ್ ಮಾಡ್ಲಿಕ್ಕೆ ಎಷ್ಟು ಸಹ ಮಾಡ್ಬೋದಲ್ವಾ? ಎಸ್, ಫುಲ್ ಸಪೋರ್ಟ್. ನೀವು ಅಂದ್ರೆ ಎಜುಕೇಶನ್ ಅಲ್ಲಿ ಇಂಪಾರ್ಟೆಂಟ್ ಕೊಡ್ಲಿಲ್ಲ ಅಂದ್ರೆ, ಜಾಸ್ತಿ ಅದರಲ್ಲಿ ಕಂಟಿನ್ಯೂ ಮಾಡ್ಲಿಲ್ಲ ಆದ್ರೂ ಕೂಡ ತಂಗಿಗೆ ಕಲಿಸ್ಬೇಕು ಅನ್ನೋ ಆಸೆ ಪ್ರತಿಯೊಬ್ಬ ಅಣ್ಣಂದಿರಿಗೆ ಇರುತ್ತೆ ಅಂತ ಹೇಳ್ತಾರೆ. ಸೊ ಅದಕ್ಕೆ ಹೇಳಿದ್ದು. ಓಕೆ, ಅದೇ ರೀತಿ ಈ ಒಂದು ಸಂಗೀತಕ್ಕೆ ನೀವು ತುಂಬಾ ಕಡೆ ಈಗ ಎಲ್ಲ ಪ್ರೋಗ್ರಾಮ್ಗೆಲ್ಲ ಹೋಗಿದ್ದೀರಾ. ಹೆಚ್ಚಾಗಿ ಒಂದು ಇದುವರೆಗೆ ಒಂದು ಎಷ್ಟು ಪ್ರೋಗ್ರಾಮ್ ಕೊಟ್ಟಿರ್ಬೋದು ನೀವು ಅಂದಾಜು?
70-80 ಪ್ರೋಗ್ರಾಮ್ ಪ್ರೋಗ್ರಾಮ್ ಕೊಟ್ಟಿದ್ದೀರಾ. ನಿಯರ್ ಬೈ ಅಥವಾ ದೂರ ಸಹ ಎಲ್ಲಾದ್ರೂ ಹೋಗಿದ್ದೀರಾ? ದೂರ ಅಂದ್ರೆ ಇದೆ ಉಡುಪಿ ಸೈಡ್, ಮಂಗಳೂರು, ಉಡುಪಿ, ಮಂಗಳೂರು, ಪುತ್ತೂರು ಹೀಗೆಲ್ಲ ಹೋಗ್ತೀರಾ? ಹೋಗ್ತೀನಿ. ಎಸ್. ಮತ್ತೆ ಘಟ್ಟ ಸೈಡ್ ಒಮ್ಮೆ ಹೋಗಿದ್ದೆ, ಹಾ ಹಾ 2 ಪ್ರೋಗ್ರಾಮ್. ನಿಮ್ಮದೇನು ಟೀಮ್ ಅಂತ ಇದೆಯಾ ಹೇಗೆ? ನಂದು ಓನ್ ಟೀಮ್ ಇದೆ, ಶೈಲು ಮ್ಯಾಜಿಕಲ್ ಮೆಲೋಡಿಸ್ ಅಂತ. ಹಾ ಹಾ ನಿಮ್ಮದು ರೀಸೆಂಟ್ ಆಗಿ ಸ್ಟಾರ್ಟ್ ಮಾಡಿದ್ದೆ ನಾನು. ಪ್ರೋಗ್ರಾಮ್ಸ್ ಎಲ್ಲ ಸಿಕ್ಕಿದೆ. ನೀವೆಲ್ಲ ಆರ್ಟಿಸ್ಟ್ ಅನ್ನೆಲ್ಲ ತಗೊಳ್ತೀರಾ? ಮಹಿಮಾ ಬಜಗೋಳಿ ಅನ್ನೋ ಟೀಮ್ ಇತ್ತು, ಅದರಲ್ಲಿ ಕೂಡ ವರ್ಕ್ ಮಾಡ್ತಿದ್ದೆ ನಾನು. ಫೇಸ್ಬುಕ್ ಲೈವ್ ಎಲ್ಲ ಕೊಡ್ತಿದ್ವಿ ನಾವೇ. ಸೊ ಆಮೇಲೆ ನಾನು ಒಂದು ಓನ್ ಟೀಮ್ ಮಾಡಿದೆ, ಶೈಲು ಮ್ಯಾಜಿಕಲ್ ಮೆಲೋಡಿಸ್ ಅಂತ. ಇವಾಗೆಲ್ಲ ಪ್ರೋಗ್ರಾಮ್ ಸಿಗ್ತದೆ ನಿಮ್ಗೆ? ಸಿಗ್ತದೆ. ಫುಲ್ ಈಗ ಸೀಸನ್ ಟೈಮ್ ಅಲ್ಲಿ ಬಿಸಿ ಇರ್ತೀರಾ? ಬಿಸಿ ಅಂದ್ರೆ ಕಂಟಿನ್ಯೂಸ್ ಆಗಿ ನಾನು ನನ್ನ ಟೀಮ್ ಅಲ್ಲಿ ಹೋಗಲ್ಲ, ಬೇರೆಯವರೊಟ್ಟಿಗೆ ಎಲ್ಲ ಹೋಗ್ತೀರಾ ಕರೀತಿದ್ರೆ? ಬೇರೆ ಎಲ್ಲ ನಿಮ್ಮ ಟೀಮ್ಗೆ ಸಿಕ್ಕಿದಾಗ ನಿಮ್ಮ ಟೀಮ್ ಒಟ್ಟಿಗೆ ಹೋಗ್ತೀರಾ, ಇಲ್ಲಾಂದ್ರೆ ಬೇರೆ ಟೀಮ್ ಅವರು ಕರೆದ್ರು ಕೂಡ ಅವ್ರ ಜೊತೆ ಹೋಗ್ತೀರಾ ಸಿಂಗಿಂಗ್ಗೆ? ಓಕೆ, ವೆರಿ ನೈಸ್. ಹಾಗೇನೆ ಇದೊಂದು ಎಲ್ಲಿಗಾದ್ರೂ ನೀವೀಗ ಒಂದು ಹೋಗಿದ್ದೀರಾ, ಈಗ ಒಂದು ಫಂಕ್ಷನ್ ಅಂದ್ರೆ ನಿಮ್ಗೆ ಒಂದು ಪ್ರೋಗ್ರಾಮ್ ಬಂದಿದೆ, ಎಲ್ಲಿಯಾದ್ರೂ ಹೋದಲ್ಲಿ ನಿಮ್ಗೆ ಈ ಒಂದು ಫೀಲ್ಡಿನಲ್ಲಿ ಯಾವತ್ತಿಗೂ ಮರೆಯಲಾಗದಂತ ಒಂದು ಅದ್ಭುತ ಘಟನೆ, ಖುಷಿ ತಂದಂತಹ ಘಟನೆ ಯಾವ್ದಾದ್ರು ಇದೆಯಾ? ಖುಷಿ ತಂದಂತ ಎಲ್ಲ ಆರ್ಕೆಸ್ಟ್ರಾ ಕೂಡ ಖುಷಿ ಆಗ್ತದೆ, ಎಲ್ಲ ಆರ್ಕೆಸ್ಟ್ರಾ ಖುಷಿ ಆಗ್ತದೆ. ಎಲ್ಲಿಯಾದ್ರೂ ಈಗ ಹೋದಾಗ ಯಾವ್ದಾದ್ರು ಒಂದು ಪ್ರೋಗ್ರಾಮ್ ಅಲ್ಲಿ ಒನ್ಸ್ ಮೋರ್ ಅಂತ ಕಿರ್ಚುತ್ತಾರೆ, ಸೊ ಅಂತಹ ಘಟನೆಯಲ್ಲಿ ಅದು ನಡೆದಿರುವಂತದ್ದು, ಅಂತಹ ಖುಷಿ ತಂದಿರುವಂತದ್ದು? 2-3 ಫಂಕ್ಷನ್ ಅಲ್ಲಿ ನಡೆದಿದೆ ಅವರಿಗೆ. ಅಂದ್ರೆ ಕೆಲವರಿಗೆ ತುಳು ಸಾಂಗ್ಸ್ ಇಷ್ಟ ಆಗ್ತದೆ, ಅದನ್ನು ಹಾಡಿ ಅಂತ ಹೇಳ್ತಾರೆ. ಮತ್ತೆ ಹಾಡಿ ಅಂದ್ರೆ ಅವರು ಓಲ್ಡ್ ವಾಯ್ಸ್ ಅಲ್ಲಿ ಕೇಳಿರ್ತಾರೆ, ಅದನ್ನು ನನ್ನ ವಾಯ್ಸ್ ಅಲ್ಲಿ ಕೇಳ್ಬೇಕಾದ್ರೆ ಇನ್ನೊಂದ್ಸಲ ಹಾಡಿ ಖುಷಿ ಆಗ್ತದೆ ಕೇಳಲಿಕ್ಕೆ ಅಂತ ಹೇಳ್ತಾರೆ. ಯಾವ ಸಾಂಗಿಗೆ? ತುಳು ಯಾವ ಸಾಂಗಿಗೆ? ಅದು ಒಂದು ಓಲ್ಡ್ ಸಾಂಗ್ ಇತ್ತು, ಮೋಕೆದ ಸಿಂಗಾರಿ ಅಂತ. ಆ ಸಾಂಗ್ಗೆ ಒನ್ಸ್ ಮೋರ್ ಅಂತ ಹೇಳಿದ್ದಾರೆ. ಓಕೆ, ಅದು ಹಾಡನ್ನ ಈಗ ನೀವು ವಿದೌಟ್ ಟ್ರ್ಯಾಕ್ ಅಲ್ಲಿ ಒಂದು 2 ಲೈನ್ಸ್ ಹಾಡ್ಬೋದಾ? ಮೋಕೆದ ಸಿಂಗಾರಿ ಉಂತುದೆ ವಯ್ಯಾರಿ ಯಾನು ಮೂಲೆ ಕಾತೊಂದುಲ್ಲೆ ಮದತೆ ಪೋಪನ ಓ ಪೊಣ್ಣೆಯನ್ನ ಮೋನೆ ತೂದು ದಾನೆ ಕೋಪನ. ವೆರಿ ನೈಸ್. ಇದು ಓಲ್ಡ್ ಸಾಂಗ್ ಅಂತ ಅಲ್ವಾ? ಯಾಕೆಂದ್ರೆ ನಮ್ಮದು ಹಿಂದೆ ಎಲ್ಲ ನಮ್ಮದು ಚಿಕ್ಕಪ್ಪನವರೆಲ್ಲ ಹಾಡ್ತಾ ಇದ್ದದ್ದೆಲ್ಲ ನನಗೆ ನೆನಪು. ಸೊ ಹಾಗೆ ನೀವು ಹೇಳುವಾಗ ನೋಡುವ ಕೇಳುವ ಅಂತೇಳಿ ಅದಕ್ಕೆ ಹಾಡಿಸಿದೆ ನಿಮ್ಮ ಜೊತೆ. ಎಸ್, ವೆರಿ ನೈಸ್. ಸೊ ಅದೇ ರೀತಿ ನೀವು ಈಗ ಈ ಒಂದು ಸಂಗೀತದ ಬಗ್ಗೆ ಅಂದ ತಕ್ಷಣ ಈಗ ಎಲ್ಲ ಪ್ರೋಗ್ರಾಮ್ಸ್ ಅಲ್ಲದೇನೆ, ಪ್ರೋಗ್ರಾಮ್ಗಳಿಗೆ ಹೋಗುವುದಲ್ಲದೇನೆ, ಈ ಕೊರೋನಾ ಬಂದ ಟೈಮಲ್ಲಿ ಎಂತ ಆಯ್ತಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಂಗರ್ಸ್ಗಳು ಜಾಸ್ತಿ ಹೈಲೈಟ್ ಆಗ್ತಾ ಇದ್ದಾರೆ. ಸೊ ಇದರ ಪ್ರಕಾರ ನೀವು ಏನು ಹೇಳ್ತೀರಾ ಇದರ ಬಗ್ಗೆ? ನೀವು ಈ ಒಂದು ಸೋಷಿಯಲ್ ಮೀಡಿಯಾದ ಬಗ್ಗೆ ಎಂತ ಹೇಳಲಿಕ್ಕೆ ಇಷ್ಟಪಡ್ತೀರಾ? ನಿಜವಾಗ್ಲೂ ಒಂದು ವಿಷಯ ಹೇಳ್ಬೇಕಂದ್ರೆ, ಸೋಷಿಯಲ್ ಮೀಡಿಯಾ ಅಂದ್ರೆ ಈಗ ಕೊರೋನಾ ಟೈಮಲ್ಲಿ ಎಲ್ಲರೂ ಯೂಸ್ ಮಾಡ್ತಿದ್ರು ಫೇಸ್ಬುಕ್ ಲೈವ್ ಅನ್ನೋದು. ಸೊ ಅಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಬಟ್ ಅದಕ್ಕೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಅದು ಆಗಿ ಸ್ವಲ್ಪ ಸ್ವಲ್ಪ ಪ್ರೋಗ್ರಾಮ್ಸ್ ಕಮ್ಮಿ ಆಗ್ತಿದೆ ನನ್ನ ಪ್ರಕಾರ. ಅದರಲ್ಲೇ ಪ್ರೋಗ್ರಾಮ್ಸ್ ಮಾಡ್ತಿದ್ದಾರೆ. ಸೊ ಅದ್ರ ಜೊತೆಗೆ ಎಲ್ಲರೂ ಟ್ಯಾಲೆಂಟ್ ಔಟ್ಸೈಡ್ ತೋರಿಸ್ಬೇಕಂತ ಲೈವ್ ಆಗಿ ನನ್ನ ಪ್ರಕಾರ. ಸೊ ತುಂಬಾ ಕಡೆ ಲೈವ್ ಆಗ್ತಿದೆ, ನಾನು ಕೂಡ ತುಂಬಾ ಕಡೆ ಲೈವ್ ಹೋಗಿದ್ದೀನಿ. ವೈಶಾಲಿ ಅಫಿಷಿಯಲ್ ಅವರು ಬಂದಿದ್ದೆ, ಅಲ್ಲಿಗೆ ಹೋಗ್ತಿದ್ದೆ. ತುಂಬಾ ಸಲ ಕರೀತಾರೆ ಅಕ್ಕ, ಖುಷಿ ಆಗುತ್ತೆ. ಅವರದೇ ಹೆಚ್ಚಾಗಿ ಅವರು ಲೈವ್ ಪ್ರೋಗ್ರಾಮೇ ಕೊಡುದಂತ ಹೇಳಿದ್ರು. ಸೊ ಅದೇ ನೀವೇನ್ ಹೇಳ್ತೀರಾ? ಈಗ ಲೈವ್ ಮಾತ್ರ ಅಲ್ಲದೆ ಅವ್ರು ಹೊರಗಡೆ ಬಂದು ಕೂಡ ಅವರ ಟ್ಯಾಲೆಂಟ್ ಅನ್ನು ತೋರಿಸಬೇಕು ಅನ್ನೋದು ನಿಮ್ಮ ಅಭಿಪ್ರಾಯ? ಅಂದ್ರೆ ಕೆಲವರ ಹತ್ರ ಮೊಬೈಲ್ ಇರಲ್ಲ, ಖಂಡಿತ ಕೇಳ್ಬೇಕಂತ ಆಸೆ ಇರ್ತದೆ, ಅಂತವರಿಗೆ ಒಂದು ಲೈವ್ ಆಗಿ ತೋರಿಸ್ಬೇಕಂತ. ನಿಜವಾಗ್ಲು ಅದೇ ಒಂದು ಪ್ರಕಾರ ಅದು ಲೈವ್ ಪ್ರೋಗ್ರಾಮ್ಸ್ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಡುವಂತದ್ದು ಓಕೆ. ಯಾಕೆಂದ್ರೆ ಕೆಲವರಿಗೆ ಒಂದು ಸ್ಟೇಜ್ ಅಲ್ಲಿ ಭಯ ಅನ್ನೋದಿರುತ್ತೆ, ಸೊ ಅಂತವರಿಗೆ ಒಂದು ಆಗುತ್ತೆ. ಬಟ್ ನಾನು ಹೇಳುದೇನಂದ್ರೆ ಅದ್ರಲ್ಲೇ ಹಾಡಿ ಕುತ್ಕೊಂಡು ಅದಕ್ಕೆ ಸೆಟ್ ಆಗಿ ಹೋಗ್ತಾರೆ. ಸ್ಟೇಜಿಗೆ ಬಂದ ತಕ್ಷಣ ಅವರಿಗೆ ಒಂಥರ ಭಯದಲ್ಲಿ ಹಾಡ್ಲಿಕ್ಕೆ ಆಗೋಲ್ಲ. ನೀವು ಹೇಳಿದ ಪ್ರಕಾರ ಎರಡೂ ಕೂಡ ಮ್ಯಾನೇಜ್ ಮಾಡುವಂತದ್ದು ಕಾರ್ಯಕ್ರಮ ನಡಿಬೇಕು. ಅಂದ್ರೆ ಲೈವ್ ಅಲ್ಲಿ ಹೋಗುವಂತ ಪ್ರೋಗ್ರಾಮ್ಗಳಿಗೆ ಸ್ಟೇಜ್ ಅಲ್ಲಿ ಹಾಡುವಂತದ್ದು, ಅದೇ ರೀತಿ ಮನೆಯಲ್ಲಿ ಕುತ್ಕೊಂಡು ಲೈವ್ ಮಾಡುದು. ಅಂದ್ರೆ ಫ್ರೀ ಟೈಮ್ ಅಲ್ಲಿ ಈಗ ಪ್ರೋಗ್ರಾಮ್ಸ್ ಇರೋದಿಲ್ಲ, ಇನ್ನು ಮಳೆಗಾಲದಲ್ಲೆಲ್ಲ ಪ್ರೋಗ್ರಾಮ್ ಕಮ್ಮಿ ಆಗ್ತದೆ. ಸೊ ಅಂತಹ ಸಂದರ್ಭದಲ್ಲಿ ಇವ್ರ ಮನೇಲಿ ಕುತ್ಕೊಂಡು ಲೈವ್ ಮಾಡೋದು ಬೆಟರ್ ಅಲ್ವಾ? ಎಸ್, ವೆರಿ ನೈಸ್. ಹಾಗೇನೆ ನೀವು ಒಂದು ಮೊದಲನೇ ಬಾರಿಗೆ ಒಂದು ಸ್ಟೇಜಿಗೆ ಅಂತ ಹೋಗ್ತೀರಾ, ಮೊದಲ ಸ್ಟೇಜ್ ನಿಮ್ದು. ಅಂತಹ ಒಂದು ಮೊದಲ ಸ್ಟೇಜಿಗೆ ಹೋದಾಗ ನಿಮ್ಮ ಅನುಭವ ಹೇಗಿತ್ತು? ನಾನು ಮೊದಲು ಸ್ಟೇಜಿಗೆ ಹೋದದ್ದಂದ್ರೆ ಸ್ವಾತಂತ್ರ್ಯ ದಿನ. ಅಂದ್ರೆ ನಂಗೆ ಅವತ್ತೊಂದು ದೇಶಭಕ್ತಿ ಗೀತೆ ಹಾಡ್ಲಿಕ್ಕೆ ಹೇಳಿದ್ರು. ನಂಗೆ ಆಗ ಸಿಂಗಿಂಗ್ ಅಂದ್ರೆ ಅಷ್ಟು ಗೊತ್ತಿರಲಿಲ್ಲ. ದೊಡ್ಡವರಿದ್ರೆ ಅವಾಗ ನೀವು? ನಾನು ಅವಾಗ ಒಂದು 5th 6th ಅಷ್ಟೇ. ಅದಕ್ಕಿಂತ ಮುಂಚೆ ಆಟ ಆಡೋದು ಮಾತ್ರ ನನ್ನ ತಲೆಯಲ್ಲಿ, ಬೇರೆ ಎಂತೆಲ್ಲ. ಎಕ್ಸಾಮ್ ಟೈಮಲ್ಲಿ ನಾನು ಆಟ ಆಡಿದ್ದೆ ಎಲ್ಲ. ಕಬಡ್ಡಿ ಅಂದ್ರೆ ತುಂಬಾ ಇಷ್ಟ. ಸೊ ಹಾಗೆ 5th ಅಲ್ಲಿ ಸ್ವಾತಂತ್ರ್ಯ ದಿನ ಇತ್ತು. ಸೊ ಅವತ್ತು ದೇಶಭಕ್ತಿ ಗೀತೆ ಹಾಡ್ಬೇಕಂತ ಹೇಳಿದ್ರು ಎಲ್ಲರೂ ಹುಡುಗರು. ನನಗೆ ಮನೆಗೆ ಹೋದೆ.
ಅಮ್ಮ ಮತ್ತೆ ನನ್ನ ದೊಡ್ಡಮ್ಮನ ಮಗಳಿದ್ಲು. ಓಕೆ. ನಂಗೊಂದು ದೇಶಭಕ್ತಿ ಗೀತೆ ಬೇಕಂತ ಹೇಳಿದೆ. ಅದಕ್ಕೊಂದು ಸಾಮರಸ್ಯದ ನವ್ಯ ಯುಗಕ್ಕೆ ಒಂದು ಹಾಡು ಹೇಳಿದ್ರು. ಒಂದು ನೆನಪಿದೆ, ಒಂದು 2 ಲೈನ್. ಆಮೇಲೆ ಅದನ್ನು ನನ್ನ ಆಲಾಪದಲ್ಲಿ ನಾನು ಹಾಡ್ಲಿಕ್ಕೆ ಟ್ರೈ ಮಾಡಿದೆ. ಓಕೆ. ಯಾವ ರೀತಿ ಹಾಡಿದ್ರಿ? ಈಗ 2 ಲೈನ್ ನೆನಪಿದ್ದದ್ದು ಹಾಡಿ ನೋಡುವ. 5ನೇ ಕ್ಲಾಸಲ್ಲಿ ಹಾಡಿರುವಂಥದ್ದು, ಈಗ ಮತ್ತೆ ನೆನಪಿಸ್ತಾ ಇದ್ದೇನೆ, ಹಾಡಿ. ಸಾಮರಸ್ಯದ ನವ್ಯ ಯುಗಕ್ಕೆ ಬರ್ತದೆ. ಓಕೆ, ಆ ಟೈಪ್. ಅದು ಲಿರಿಕ್ಸ್ ಯಾರು ಹೇಳಿದ? ಅಮ್ಮ ಹೇಳಿಕೊಟ್ಟದ ಹೇಗೆ? ಅಕ್ಕ ಹೇಳಿಕೊಟ್ರು, ನೀವು ಹೋಗಿ ಹಾಡಿದ್ರಿ. ಎಸ್, ಅದು ಫಸ್ಟ್ ನೀವು ವೇದಿಕೆಗೆ ಹೋದದ್ದು. ಎಸ್, ಅದು ಏನಾಯ್ತು? ಈಗ ಕೆಲವರಿಗೆ ಏನಾಗ್ತದೆ ಅಂದ್ರೆ ಮೈಕ್ ಫಸ್ಟ್ ಟೈಮ್ ಹಿಡಿತಾ ಇದ್ದಾರೆ, ಏನೋ ತುಂಬಾ ಜನ ನಮ್ಮನ್ನು ನೋಡ್ತಾ ಇದ್ದಾರೆ, ಏನೋ ಒಂಥರ ಭಯ ಭಯ ಅಂತ ಅನಿಸ್ತದೆ. ಸೊ ನಿಮ್ಗೆ ಹೇಗೆ ಅನಿಸ್ತದೆ ಅದು ಸ್ಟೇಜಿಗೆ ಹೋದ ಕೂಡ? ಫಸ್ಟ್ ನಂಗೆ ಎಂತ ಕೈಯಲ್ಲಿ ಕೊಟ್ರು ಅಂತೆಲ್ಲ ಗೊತ್ತಾಗಿಲ್ಲ. ಎಂತ ಕೊಟ್ಟಿದ್ದಾರೆ ಅಂತ ಗೊತ್ತಾಗಿಲ್ಲ. ಹಿಡ್ಕೊಂಡು ಹೋದೆ, ಆನ್ ಮಾಡಿ ಕೊಟ್ರು. ಮಾತಾಡ್ಬೇಕಾದ್ರೆ ನನ್ನ ವಾಯ್ಸ್ ಅಲ್ಲಿ ಅಲ್ಲಿ ಕೇಳಿಸ್ತಾ ಉಂಟು. ಮುಂಚೆ ನಾನು ಎಂತ ಸ್ಪೀಕರ್ ಅಲ್ಲೇ ಕೇಳ್ತಿದ್ದೆ ವಾಯ್ಸ್ ಎಲ್ಲ, ನನ್ನ ವಾಯ್ಸ್ ಕೂಡ ಖುಷಿ ಆಯ್ತು. ಹಿಡ್ಕೊಂಡು ಹಾಡಿದೆ. ಹಾಡಿದ್ದು ಮಾತ್ರ ಗೊತ್ತು, ಚಪ್ಪಳೆ ಬಂತು, ಖುಷಿ ಆಯ್ತು ಎಲ್ರಿಗೂ ಹಾಡಿ. ನಂಗೆ ಮಾತ್ರ ಬೆವರು ಹೋಗಿದೆ. ಸ್ಟೇಜ್ ಅಲ್ವಾ, ಎಂತ ಹಾಡಿದೀರ ಎಂತ ಅಂತ ಗೊತ್ತಿಲ್ಲ. ಎಲ್ಲ ಜನ ಎಲ್ಲ ಅಷ್ಟು ಕಣ್ಣುಗಳು ನಿಮ್ಮನ್ನು ನೋಡ್ತಾ ಇದೆ. ನೀವೊಬ್ಬರ ವೇದಿಕೆಯಲ್ಲಿ ನಿಂತಿದ್ದೀರಾ ಫಸ್ಟ್ ಟೈಮ್, ಅದು ಸಹ 5ನೇ ಕ್ಲಾಸ್ ಒಂದು ಹುಡುಗ. ಸೊ ಈಗಿನ ಮಕ್ಕಳು ಅಂದ್ರೆ ಇಷ್ಟು ಸಣ್ಣ ಮಕ್ಳಿಗೂ ಸಹ ವೇದಿಕೆ ಅನ್ನೋದು ಭಯನೇ ಇಲ್ಲ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಅದೊಂದು ವಿಷಯ ಬೇರೆ. ಬಟ್ ಮೊದ್ಲೆಲ್ಲ ಎಷ್ಟೇ ದೊಡ್ಡವರಾಗ್ಲಿ ಒಂದು ವೇದಿಕೆಗೆ ಹೋಗಿ ಹಾಡುದಂದ್ರೆ ಏನೋ ಒಂಥರ ಭಯ. ನಾವು ಸಲ ಅಂತ ಭಯ ಪಟ್ಟುಕೊಂಡೇ ವೇದಿಕೆ ಹೋದವರು. ಸೊ ಅದಕ್ಕೆ ಕೇಳಿದೆ ನಿಮ್ಮ ಅನುಭವ ಹೇಗಿತ್ತು ಅಂತ ಹೇಳಿ. ಆ ಕ್ಲಾಪ್ಸ್ ಕೊಟ್ಟ ನಂತರ ನನಗೆ ಆ ಭಯನೇ ಹೋಯ್ತು. ಅದೇ ಮತ್ತೆ ಕ್ಲಾಪ್ಸ್ ಜಾಸ್ತಿ ಆಗ್ತಾನೆ ಹೋಯ್ತು. ತುಂಬಾ ಕಲಾವಿದರಿಗೆ ಚಪ್ಪಾಳೆನೇ ಆಶೀರ್ವಾದ. ನಿಜವಾಗ್ಲೂ ಉತ್ತಮವಾದಂತ ಮಾತು. ಯಾಕೆಂದ್ರೆ ಒಂದು ಕಲಾವಿದರು ವೇದಿಕೆಯಲ್ಲಿ ಹೋದಾಗ ನಮ್ಗೆ ಒಂದು ಆಡಿಯನ್ಸ್ ವೀಕ್ಷಕರು ಬಂದು ನಮ್ಗೆ ಚಪ್ಪಾಳೆ ಹಾಕಿ ನಮ್ಮನ್ನು ಹುರಿದುಂಬಿಸ್ತಾರಲ್ಲ, ಅದೇ ಏನೋ ಒಂಥರ ನಮ್ಗೆ ಇನ್ನೂ ಕೂಡ ಹಾಡ್ಬೇಕು ಇನ್ನೂ ಕೂಡ ನಮ್ಮ ಟ್ಯಾಲೆಂಟ್ ತೋರಿಸ್ಬೇಕು ಅನ್ನೋದು ನಮ್ಗೆ ಹುರುಪು ಕೊಡ್ತದೆ ಅಲ್ವಾ? ಎಸ್, ವೆರಿ ನೈಸ್. ಹೃದಯ ಕೇಳಿದೆಯ ಪ್ರೀತಿ ನಿನ್ನ ಪಾಲಲ್ಲ, ಪ್ರೀತಿ ಇನ್ನು ಉಳಿದಿಲ್ಲ. ಓ ಹೃದಯ ಕೇಳಿದೆಯ ಪ್ರೀತಿ ನಿನ್ನ ಪಾಲಲ್ಲ, ಪ್ರೀತಿ ಇನ್ನು ಉಳಿದಿಲ್ಲ. ನಿನ್ನ ಹೆಸರು ನನ್ನ ಜೀವನರ ನಾಡಿ ಪ್ರತಿ ಕಣದಲ್ಲೂ ಮಿಡಿಯುತ್ತಿದೆ 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 ಮಿಡಿಯುತ್ತಿದೆ. ಹೇಳಲಾರದ ಪ್ರೀತಿಯಿತು ಉಸಿರ ಕೊಲ್ಲುವ ವಿಷದಂತೆ, ನೆನೆಯಲಾಗದ ವಿರಹವಿದು ಮರೆಯಲಾರದ ಕನಸಂತೆ. ಬಾಳುವುದೋ ಅಳಿಯುವುದೋ ನನಗೆ ತಿಳಿದಿಲ್ಲ. ನಿನ್ನ ನೆನಪೇ ನನ್ನ ಕಾಡುತ್ತಿದೆ, ನಿನ್ನ ನೆನಪೇ ನನ್ನ ಕಾಡುತ್ತಿದೆ. ಓ ಹೃದಯ ಕೇಳಿದೆಯ ಪ್ರೀತಿ ನಿನ್ನ ಪಾಲಲ್ಲ, ಪ್ರೀತಿ ಇನ್ನು ಉಳಿದಿಲ್ಲ.
ನನ್ನ ಕನಸಿನ ಹಾಡೇಕೋ ಅಳುತ್ತ ಅಪಸ್ವರವ ನುಡಿಯುತ್ತಿದೆ. ನೋಡಬಾರದೆ ನನ್ನೊಲವೇ ನನ್ನ ಹೃದಯವು ನರಳುತ್ತಿದೆ. ಲೋಕದಲ್ಲಿ ಪ್ರೇಮಿಗಳು ನೊಂದಿರ ಕತೆ ಬಹಳ, ಅವರಂತೆ ನನ್ನ ಕಥೆಯಾಯಿತು, ಅವರಂತೆ ನನ್ನ ಕಥೆಯಾಯಿತು. ಓ ಹೃದಯ ಕೇಳಿದೆಯ ಪ್ರೀತಿ ನಿನ್ನ ಪಾಲಲ್ಲ, ಪ್ರೀತಿ ಇನ್ನು ಉಳಿದಿಲ್ಲ. ನಿನ್ನ ಹೆಸರು ನಿನ್ನ ಹೆಸರು ನನ್ನ ಜೀವನರ ನಡಿ ಪ್ರತಿ ಪ್ರತಿ ಕಣದಲ್ಲೂ ಮಿಡಿಯುತ್ತಿದೆ 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 ಮಿಡಿಯುತ್ತಿದೆ. ಎಸ್ ವೀಕ್ಷಕರೇ, ಶೈಲೇಶ್ ನಂದಿಬೆಟ್ಟು ಇವರ ಹಲವಾರು ಗೀತೆಗಳನ್ನು ನಾವು ಕೇಳ್ಕೊಂಡು ಬಂದ್ವಿ. ಮತ್ತಷ್ಟು ಗೀತೆಗಳನ್ನು ಮತ್ತೆ ಕೇಳೋಣ. ಈಗ ನಮ್ಮ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮವನ್ನು ತೆಗೆದುಕೊಳ್ಳೋಣ. ನನ್ನ ಪ್ರೀತಿಯ ಹಾಡು. ವಿರಾಮದ ನಂತರ ಮತ್ತೆ ಮಹಿಮಾ ಪ್ಯೂರ್ ಕೊಕೊನಟ್ ಆಯಿಲು, ಸುಭಾಸ್ ನಗರ, ಶಂಕರ್ಪುರ ಇವರು ಆಯೋಜಿಸಿದಂತಹ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಎಲ್ಲ ಶಿಲ್ಪಗಳಿಗೂ ಒಂದೊಂದು ಹಿಂದಿನ ಕಥೆ ಇದೆ. ನನ್ನ ಶಿಲ್ಪ ಚೆಲುವೆ ಇವಳ ಮುಂದಿನ ಬದುಕಿದೆ. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿನು. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿನು. ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು, ನಿನ್ನ ಕಂಗಳ ಕಾಂತಿಗಳಿಂದಲೇ ತಾನಿನೇ ಊರೆಲ್ಲ ಹೊಂಬೆಳಕು. ನೀನು ಹೆಜ್ಜೆಯಲ್ಲಿಟ್ಟೆಲ್ಲೆಲ್ಲನೂ ಕಾಲಡಿ ಹೂವಾಗಿ ಬರಬೇಕು. ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು, ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು. ತಂಪು ತಂಗಳಿಯು ತಂದನ ಹಾಡಿತು ಕೇಳಕ್ಕೆ ನಾ ಹೋದರೆ, ನಿನ್ನ ಸರಿಗಮ ಕೇಳಿತು ಸಮ ಸಮ ಹಂಚಿತು. ಜುಳು ಜುಳು ನೀರಲ್ಲಿ ತಿಲ್ಲನ ಹಾಡಿತು ನೋಡಕ್ಕೆ ನಾ ಬಂದರೆ, ನಿನ್ನದೇ ತಗದೈ ಕಂಡಿತು ತಗದಿಮೆ ಹೆಚ್ಚಿತು. ಅಲ್ಲೊಂದು ಸುಂದರ ತೋಟವಿದೆ, ಅಲ್ಲಿ ನೂರಾರು ಹೂಗಳ ರಾಶಿ ಇದೆ. ಇಲ್ಲೊಂದು ಪ್ರೀತಿಯ ಹಾಡು ಇದೆ, ಇಲ್ಲಿ 10 ಮೆಚ್ಚಿನ ಸಾಲು ಇದೆ. ಎಲ್ಲ ಸಾಲಲು ಇಣುಕು ಅಕ್ಷರ ನಿಂದೇನಾ, ಉತ್ತರ ಇಲ್ಲದ
ಹಾಸಿಗೆ ಹೋಗಟ್ಟು ನಿನ್ನಂದ 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 ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಅತ ಕಳೆದ ಸಹಿತ ರವಿವರ್ಮ ನಿನ್ನ ಹಿಂದೆ ಬಂದರು ಅಂದವಾ ಹೊಗಳಲು ಸಾಧ್ಯವೇ ನನ್ನ ಮುಂದೆ ಮೌನವೇ ಅತ ಊರ್ವಶಿಯು ಇತ್ತ ಮೇನಕೆಯು ನಿನ್ನ ನಡೆ ಕಂಡರೆ ನಡುವೆ ಒಳುಕುತ್ತೆ ಅಲ್ಲವೇ ನಿನ್ನ ಬಿಟ್ಟರಿಲ್ಲವೇ ಅಲ್ಲೊಂದು ರಾಜರ ಬೀದಿ ಇದೆ ನೀನು ಅಲ್ಲಿಂದ ತೇರಲ್ಲಿ ಹೇರಿ ಬಂದೆ ಇಲ್ಲೊಂದು ಹೃದಯ ಕೋಟೆ ಇದೆ ಇಲ್ಲಿ ಎಂತೆಂತ ಕನಸು ಕಾವಲಿದೆ ಎಲ್ಲ ಕಾವಲು ದಾಟಿದ ಚೋರೆಯು ನೀನೇನಾ ಹತ್ತಿರ ಇದ್ದರು ಬಲು ಎತ್ತರ ಎತ್ತರ ನಿನ್ನಂದ ನಿನ್ನಂದ ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬೆಳ್ಳಿ ನೀನು ನಿನ್ನ ಚಂದ ಹೊಗಳಲು ಪದಪುಂಜ ಸಾಲದು ನಿನ್ನ ಕಂಗಳ ಕಂದಿಗಳಿಂದಲೇ ತಾನಿನೇ ಊರೆಲ್ಲ ಹೊಂಬೆಳಕು ನೀನು ಹೆಜ್ಜೆಯಲ್ಲಿಟ್ಟೆಲ್ಲೆಲ್ಲರೂ ಕಾಲಡಿ ಹೂವಾಗಿ ಬರಬೇಕು ಬಲೆ ಬಲೆ ಚಂದದ ಚಂದುಳ್ಳಿ ಹೆಣ್ಣು ನೀನು ಮಿಂಚು ಕೂಡ ನಾಚುವ ಮಿಂಚಿನ ಬಳ್ಳಿ ನೀನು ಓಕೆ, ಅದೇ ರೀತಿ ಈ ಒಂದು ಸಂಗೀತದಲ್ಲಿ ನೀವು ಹೇಳಿದ್ರಿ ಸೋನು ನಿಗಮ್ ನಿಮಗೆ ಇಷ್ಟ ಆದ್ರು, ಅವ್ರನ್ನ ಫೇವ್ರೆಟ್ ಸಿಂಗರ್ ಅಂತೇಳಿ. ಸೊ ಯಾಕೆ ಅವರನ್ನು ಇಷ್ಟು ಜನ ಸಿಂಗರ್ಸ್ ಇದ್ದಾರೆ, ನೀವು ಅವರನ್ನೇ ಆಯ್ಕೆ ಮಾಡ್ಕೊಂಡ್ರಿ? ಅಂದ್ರೆ ಮೊದಲಾಗಿ ಗುರುಗಳನ್ನ ನೆನಪಿಸ್ತೇನೆ, SP B ಸರ್ ಅನ್ನು. ಅವರ ಹಾಡು ನಂಗೆ ಅಂದ್ರೆ ತುಂಬಾನೇ ತುಂಬಾ ಇಷ್ಟ. ಅವರನ್ನು ಯಾರು ಹೇಳಲ್ಲ, ನಿಜವಾಗಿ ನಾನು ಯಾವಾಗ್ಲೂ ಈ ಕಾರ್ಯಕ್ರಮದಲ್ಲಿ ಇದೊಂದು ಹೇಳ್ತೇನೆ. ಯಾಕೆಂದ್ರೆ ಈ ಸೀಟಲ್ಲಿ ಕುತ್ಕೊಂಡಾಗ ನಾನು ನಿಮ್ಮ ಫೇವ್ರೆಟ್ ಸಿಂಗರ್ ಯಾರಂತ ಕೇಳಿದಾಗ ಪ್ರತಿಯೊಬ್ಬರ ಬಾಯಲ್ಲಿ ಅವರ ಹೆಸರು ಬಂದೇ ಬರ್ತದೆ. ಯಾರು ಹೇಳದವರು ಇಲ್ಲೇ ತುಂಬಾನೇ ಕಡಿಮೆ ಇಲ್ಲ, ಎಲ್ಲರೂ ಹೇಳಿದ್ದಾರೆ. ಯಾಕೆಂದ್ರೆ ನೆನಪಿಗೆ ಬಂದಾಗ ನಮ್ಗೆ ಬರುವುದು ಅವರ ವಾಯ್ಸ್. ನಿಜವಾಗ್ಲು ಗಾಯನ ದೇವರು ಅಂತಲೇ ಪ್ರಸಿದ್ಧಿ ಆಗಿದ್ದಾರಲ್ವಾ ಅವರು. ಎಸ್, ಹಾಗಾಗಿ ನೀವು ಸೋನು ನಿಗಮ್ ಮತ್ತೆ ಇವರನ್ನು ನೀವು ಆಯ್ಕೆ ಮಾಡ್ಕೊಳ್ತೀರಿ. ಎಸ್, ಹೆಚ್ಚಾಗಿ ಹಾಡು ಸೆಲೆಕ್ಟ್ ಮಾಡ್ಬೇಕಾದ್ರೆ, ಈಗ ಪ್ರೋಗ್ರಾಮ್ಗೆಲ್ಲ ಹೋಗ್ತೀರಾ, ಹಾಡು ಸೆಲೆಕ್ಟ್ ಮಾಡ್ಬೇಕಾದ್ರೆ ಯಾವ ರೀತಿಯ ಹಾಡುಗಳನ್ನ ಸೆಲೆಕ್ಟ್ ಮಾಡ್ತೀರಾ ನೀವು? ನಾನೊಂದು 4-5 ಮೆಲೋಡಿ ಸೆಲೆಕ್ಟ್ ಮಾಡ್ತೀನಿ ಮೊದಲು, ಆಮೇಲೆ ಒಂದು ದೇವರದ್ದು ಯಾವ್ದಾದ್ರು ಸೆಲೆಕ್ಟ್ ಮಾಡ್ತೀನಿ, ನೆಕ್ಸ್ಟ್ ಒಂದು ಫಾಸ್ಟ್ ಸಾಂಗ್ಸ್ ಹಾಗೆ. ಎಸ್, ಮತ್ತೆ ಒಟ್ಟಿಗೆ ನಾನು MC ಮಾಡ್ತೀನಿ. ಹೌದಾ, MC ಕೂಡ ಮಾಡ್ತೀರಾ? ವಾವ್, ಇದು ಗೊತ್ತಿರ್ಲಿಲ್ಲ. ಫುಲ್ ಟ್ಯಾಲೆಂಟೆಡ್ ಅಂತ ಆಯ್ತು ನೀವು. ನಿಮ್ಮ ಇದರಲ್ಲಿ ಗ್ರೂಪ್ ಅಲ್ಲಿ ನೀವೇ MC ಮಾಡ್ತೀರಾ? ಅಂದ್ರೆ ಮತ್ತೊಬ್ರು ಇದ್ದಾರೆ, ಅಭಿಷೇಕ್ ಬಜಗೋಳಿ ಅಂತ, ಲಿರಿಕ್ಸ್ ರೈಟರ್, ಅವನು ಕೂಡ ಮತ್ತೆ ನೀವು ಇಬ್ರು ಮ್ಯಾನೇಜ್ ಮಾಡ್ತೀರಾ ಹೇಗೆ? ಓಕೆ, ವೆರಿ ನೈಸ್. ಹಾಗೆ ಒಂದು ಪ್ರೋಗ್ರಾಮ್ ಅಲ್ಲಿ ಪ್ರತಿಯೊಂದರ ಬಗ್ಗೆ ಸಹ ನಾಲೆಜ್ ಇದ್ರೆ ನಮ್ಗೆ ಟೆನ್ಷನ್ ಇರೋದಿಲ್ಲ, ಧೈರ್ಯದಲ್ಲಿ ನಾವು ಪ್ರೋಗ್ರಾಮ್ ತಕೊಳ್ಬಹುದು. ಯಾಕೆಂದ್ರೆ ಇವಾಗ ಏನಾಗ್ತಿದೆ ಅಂದ್ರೆ ನಾವು ಪ್ರೋಗ್ರಾಮ್ ತಕೊಂಡ್ಬಿಟ್ಟಾಗ ಆರ್ಟಿಸ್ಟ್ಗಳು ತುಂಬಾ ಜನ ಕೈ ಕೊಡುವಂತಹ ತುಂಬಾ ಸಮಸ್ಯೆಗಳಾದದ್ದು ನಾನು ನೋಡಿದ್ದೇನೆ. ಆಗಿದೆ. ಸೊ ಒಂದ್ ದಿವಸ ಹಾಗೆ ಆಗಿದೆ ಅಂದ್ರೆ ಸಿಂಗರ್ ಕೂಡ ಕೈ ಕೊಟ್ಟದ್ದು, MC ಕೂಡ ಕೈ ಕೊಟ್ಟದ್ದು. ಸೊ ಎರಡು ಕೂಡ ನಾನೇ ಒಬ್ಬನೇ ಮ್ಯಾನೇಜ್. ಅದೇ ನಾನು ಹೇಳಿದೆ, ಅದೇ ಹೇಳಿಕ್ ಹೋದೆ ನಾನು. ಯಾಕೆಂದ್ರೆ ನಿಮ್ಗೆ ಎಲ್ಲದರಲ್ಲೂ ಟ್ಯಾಲೆಂಟ್ ಇರೋದ್ರಿಂದಾಗಿ ಅವ್ರು ಕೈ ಕೊಟ್ಟರು ಕೂಡ ನೀವು ತಕೊಂಡಿರುವಂತಹ ಪ್ರೋಗ್ರಾಮ್ ಅಲ್ಲೂ ನೀವು ಮುಗಿಸ್ಬೇಕು. ಯಾಕಂದ್ರೆ ಇಲ್ಲದ್ರೆ ನಾಳೆ ನಿಮ್ಮ ಹೆಸರು ಹಾಳಾಗ್ತದೆ. ಯಾಕೆಂದ್ರೆ ಹೆಸರು ಹಾಳಾಗೋದು ನಿಜವಾಗ್ಲು ಒಂದು ಸಲ ನಾವು ಹೆಸರು ಮಾಡ್ಲಿಕ್ಕೆ ತುಂಬಾನೇ ಕಷ್ಟಪಡ್ತೇವೆ, ಅದೇ ಹೆಸರು ಹಾಳು ಮಾಡ್ಲಿಕ್ಕೆ 1 ನಿಮಿಷ ಸಾಕು. ಸೊ ಅದನ್ನು ನೀವು ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡಿ ತಕೊಂಡಿರೋದಕ್ಕೆ ನೀವು ಅವರಿಗೆ ಮರ್ಯಾದೆಗೋಸ್ಕರ ಆದ್ರೂ ನೀವು ನಿಮ್ಮದೊಂದು ಹೆಸರು ಉಳಿಸ್ಲಿಕ್ಕೋಸ್ಕರ ನೀವು ಪ್ರೋಗ್ರಾಮ್ ಮುಗಿಸ್ಲೇಬೇಕು. ಸೊ ಹಾಗಾಗಿ ಅದಕ್ಕೆ ನಾನು ಹೇಳಿದ್ದು, ಎಲ್ಲ ಟ್ಯಾಲೆಂಟ್ ಅಂದ್ರೆ ಎಲ್ಲದರ ಬಗ್ಗೆ ನಾಲೆಜ್ ಇದ್ರೆ ನೀವು ಧೈರ್ಯದಲ್ಲಿ ನೀವೊಂದು ಟೀಮ್ ಕಟ್ಬಹುದು. ಇಲ್ಲದಿದ್ರೆ ಈಗ ನಿಮ್ಗೆ ಖಾಲಿ ಸಿಂಗಿಂಗ್ ಬಿಟ್ರೆ ಬೇರೆ ಏನೂ ಬರಲ್ಲ ಅಂತ ಆದ್ರೆ ನಾಳೆ ಯಾರಾದ್ರೂ ಒಬ್ರು ಕೈ ಕೊಟ್ರೆ ನೀವೇನ್ ಮಾಡ್ತೀರಾ? ಪ್ರೋಗ್ರಾಮೇ ಬಿಟ್ಟು ಬಿಡ್ಬೇಕು. ಸ್ಟೇಜಿಗೆ ಹೋಗಿ ಮರ್ಯಾದೆ ತೆಗೆದುಕೊಳ್ಳಿಕ್ಕೆ ಆಗೋದಿಲ್ಲ ಅಲ್ಲ. ಸೊ ಪ್ರೋಗ್ರಾಮೇ ಆಗಲ್ಲ ಅಂತ ಹೇಳ್ಬೇಕು, ಹೆಸರು ಕೂಡ ಹಾಳು.
ಸೊ ಅದೇ ಓಕೆ ತುಂಬಾ ಖುಷಿ ಆಯಿತು. ನೀವು ಹೇಳಿದ್ರಿ ಎಲ್ಲದರಲ್ಲೂ ಟ್ಯಾಲೆಂಟ್ ಇದ್ದೀರಾ ಅಂತೇಳಿ, ಗೊತ್ತಿರಲಿಲ್ಲ ನನಗೆ. ಈಗ ನಿಮ್ಮ ಬಾಯಿಂದಲೇ ಕೇಳಿದೆ, ಯಾಕಂದರೆ ನಿನ್ನೆ ನಾನು ಕಾಲ್ ಮಾಡಬೇಕಾದ್ರೆ ನೀವು ಬರೀ ಸಿಂಗರ್ ಅಂತ ನನಗೆ ಗೊತ್ತಿರೋದದ್ದು. ಇವಾಗ ಗೊತ್ತಾಯಿತು ನಿಮ್ಮ ಟ್ಯಾಲೆಂಟ್ ಏನಂತ ಹೇಳಿ. ಡ್ರಾಯಿಂಗ್ ಕೂಡ ಮಾಡ್ತೀರಾ ಅಂತ ಹೇಳಿದ್ರಿ. ಸೊ ಡ್ರಾಯಿಂಗ್ ಹೇಗೆ ನೀವು ಕಲ್ತಿದ್ದೀರಾ? ಏನಾದರೂ ಕ್ಲಾಸ್ ಹೋಗಿ ಕಲ್ತಿರೋದಾ, ಹೇಗೆ ಅದು? ನಾನು ಕ್ಲಾಸಲ್ಲಿ ಡ್ರಾಯಿಂಗಲ್ಲಿ ಫಸ್ಟ್ ಇದ್ದೆ. ಅಂದರೆ ಎಂತ ಗೊತ್ತಾ, ನನ್ನ ಪ್ಲ್ಯಾನ್ ಯೂಸ್ ಮಾಡಿ ನಾನು ಡ್ರಾಯಿಂಗ್ ಮಾಡೋದು. ಅಂದರೆ ಕ್ರಿಯೇಟಿವಿಟಿ, ಒಂದು ಮೆಹಂದಿ ಇಡುವುದಾಗಲಿ, ಮೆಹಂದಿ ಸಹ ಇಡ್ತೀರಾ? ಅದು ಒಂಥರ ಟ್ಯಾಟು ತರ ಮಾಡ್ತಿದ್ದೆ. ಅದನ್ನೇ ಕಂಟಿನ್ಯೂ ಮಾಡದೆ ಅದು ಮೆಹಂದಿ ಆಗ್ತಾ ಹೋಗ್ತು. ಅದು ಚಂದ ಕಾಣ್ತಂತೆ. ನನ್ನ ಅಕ್ಕನವರಿಗೆಲ್ಲ ಮದುವೆ ಟೈಮಲ್ಲಿ ಮೆಹಂದಿಗೆಲ್ಲ ನಾನು ಇಡ್ತಿದ್ದೆ ಸುಮ್ಮನೆ, ಖುಷಿ ಆಗ್ತಿತ್ತು, ಎಲ್ಲರೂ ನನ್ನ ಹತ್ರ ಹಿಡಿಸ್ತಿದ್ರು. ಆಮೇಲೆ ಸುಮ್ಮನೆ ಸ್ಕೆಚ್ ಮಾಡ್ತಿದ್ದೆ, ಕಲರಿಂಗ್ ಅಲ್ಲಿ ಹೊಡೆಯುವುದು. ಆಟೋಮೆಟಿಕ್ ಪ್ಲಾನ್ ಬಂತು ನೇಚರ್ ಇದ್ದೆ, ಡ್ರಾಯಿಂಗ್ ಎಲ್ಲ ಬಿಡಿಸ್ಲಿಕ್ಕೆ ಶುರು ಮಾಡಿದೆ. ಕ್ಲಿಕ್ ಮಾಡಿದ ಆಮೇಲೆ ಕಾರ್ಟೂನ್ ಡ್ರಾಯಿಂಗ್ ಕಲಿತೆ. ನೋಡಿ ಟಿವಿಯಲ್ಲಿ ಹೇಗೆ ಬರ್ತದೆ ಅದೇ ಸ್ಕೆಚ್ ಅನ್ನು ನೋಡಿ ಮಾಡುವ ಬೇಡ ಅಂತ ಮಾಡಿ ನಾನು ಪ್ರಾಕ್ಟೀಸ್ ಮಾಡ್ತಿದ್ದೆ. ಪ್ರಾಕ್ಟೀಸ್ ಮಾಡಿ ಕೆಲವೊಂದು ನೋಡಿ ಕಲ್ತೇನೆ. ಎಲ್ಲ ಡ್ರಾಯಿಂಗ್ಸ್ ನೋಡಿ ಮೈಂಡ್ ಅಲ್ಲಿ ಕ್ಯಾಪ್ಚರ್ ಮಾಡಿ ಅದೊಂದು ಇಮೇಜ್ ಇದ್ರೆ ನಾನು ಅದನ್ನು ಬಿಡಿಸ್ತಿದ್ದೆ. ಈಗ ಡ್ರಾಯಿಂಗ್ ಅಂದ ತಕ್ಷಣ ನೀವು ಹೇಗೆ ಫೇಸ್ ಇದ್ದು ಎಲ್ಲ ಡ್ರಾಯಿಂಗ್ ಬಿಡಿಸ್ತೀರಾ? ನನಗೆ ಪೆನ್ಸಿಲ್ ಸ್ಕೆಚ್ ಬರಲ್ಲ, ಫೇಸ್ ಡ್ರಾಯಿಂಗ್ ಬಿಡಿಸ್ತೀರಾ. ನಾನು ಸ್ಕೆಚ್ ನೋಡಿ ಫೇಸ್ ಎಲ್ಲ ನೋಡಿ ಬಿಡಿಸ್ತೀರಾ, ಟ್ರೈ ಮಾಡ್ತೀರಾ? ಓಕೆ, ಹಾಗಾದ್ರೆ ಇದು ಒಂದು ಟ್ಯಾಲೆಂಟ್. ನಿಮ್ಮಲ್ಲಿರುವಂತಹ ಟ್ಯಾಲೆಂಟ್ ಅನ್ನು ನೀವು ಯಾವುದೇ ತರಗತಿಗೆ ಹೋಗಿ ಕಲಿತಿಲ್ಲ, ಪ್ರತಿಯೊಂದು ಟ್ಯಾಲೆಂಟ್ ಅನ್ನು ನೀವಾಗಿಯೇ ಗಾಡ್ ಗಿಫ್ಟ್ ಅಂತ ಹೇಳ್ಬೋದು. ಎಲ್ರಿಗೂ ಕೂಡ ಅದು ಸಿಗಲ್ಲ. ಸೊ ಅಂತಹ ಒಳ್ಳೊಳ್ಳೆ ಟ್ಯಾಲೆಂಟ್ ನಿಮಗೆ ದೇವರು ಕೊಟ್ಟಿದ್ದಾರೆ, ನಿಜವಾಗ್ಲೂ ಖುಷಿ ಪಡಬೇಕು. ನಿಮ್ಮ ಈ ಟ್ಯಾಲೆಂಟ್ ಬಗ್ಗೆ ನಿಮ್ಮ ಅಪ್ಪ ಅಮ್ಮನಿಗೆ ಎಷ್ಟು ಖುಷಿ ಅನಿಸ್ತದೆ? ತುಂಬಾನೇ ಖುಷಿ ಇದೆ ಅವರಿಗೆ, ಖುಷಿ ತುಂಬಾನೇ ಇದೆ. ಆದ್ರೆ ಒಂದು ವಿಷಯ ಹೇಳ್ಬೇಕಂದ್ರೆ ನಂಗೆ ಜಾಬ್ ಸೆಟ್ ಆಗ್ತಿರ್ಲಿಲ್ಲ. ನನಗೆ ಇದು ಬಂದ್ರೆ ಇದು ಸೆಟ್ ಆಗ್ತಿತ್ತು, ನನಗೆ ಇದು ಎಂತ ಕಷ್ಟ ಬಂದ್ರೆ ಇದ್ರಲ್ಲಿ ನಾನು ಸೆಟ್ ಆಗ್ತಿದ್ದೆ, ಜಾಬ್ ಸೆಟ್ ಆಗ್ತಿರ್ಲಿಲ್ಲ. ಸೊ ಹಾಗೆ ನ್ಯೂಸ್ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಿದ್ದೆ. ಓಕೆ, ನ್ಯೂಸ್ ಚಾನೆಲ್ ಅಲ್ಲಿ ವರ್ಕ್ ಮಾಡ್ತಾ ಇದ್ರಾ? ಟೈಮ್ಸ್ ಆಫ್ ಕುಡ್ಲಾ ಅಂತ. ಹೌದಾ? ಎಂತ ನ್ಯೂಸ್ ರೀಡಾ ಹೇಗೆ? ಎಡಿಟಿಂಗ್ ಕೂಡ ಮಾಡ್ತೀನಿ ನಾನು. ಎಸ್, ವೆರಿ ನೈಸ್. ತುಂಬಾ ಖುಷಿ ಆಯ್ತು ನಿಮ್ಮ ಈ ಒಂದು ಟ್ಯಾಲೆಂಟ್ ಗಳನ್ನೆಲ್ಲ ಕೇಳಿ. ಇನ್ನಷ್ಟು ಮಾತನಾಡುವ ನಾವು. ನಿಮ್ಮದು ಸಾಂಗ್ಸ್ ಕೂಡ ನಮ್ಮ ವೀಕ್ಷಕರಿಗೆ ಕೇಳಬೇಕು, ಅವರು ಅದನ್ನು ಕೂಡ ಕೇಳಲಿ. ಸೊ ಈ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಇದ್ದೇವೆ ನಾವೀಗ. ಸೊ ಕಾರ್ಯಕ್ರಮದ ಕೊನೆಯ ಹಂತದಲ್ಲಿ ಯಾರಿಗಾದ್ರೂ ಈ ಒಂದು ಕಾರ್ಯಕ್ರಮದ ಮೂಲಕ ಥ್ಯಾಂಕ್ಸ್ ಹೇಳೋದಕ್ಕಿದ್ರೆ, ಯಾರಿಗಾದ್ರೂ ಏನಾದರೂ ಹೇಳೋದಕ್ಕೆ, ಅಂದರೆ ಇನ್ನು ಮುಂದೆ ಬರುವಂತಹ ಸಿಂಗರ್ಸ್ಗಳಿಗೆ ನೀವೇನಾದರೂ ಒಂದು ಕಿವಿ ಮಾತು ಹೇಳಬೇಕಂತ ಇದ್ರೆ ಏನು ಹೇಳ್ತೀರಾ? ಮೊದಲಿಗೆ ನನ್ನ ಅಪ್ಪ ಅಮ್ಮನಿಗೆ ಥ್ಯಾಂಕ್ಸ್ ಹೇಳ್ತೀನಿ. ನೆಕ್ಸ್ಟ್ ನನಗೆ ಅವಕಾಶ ಕೊಟ್ಟಂತಹ ಎಲ್ಲ ಕಲಾವಿದರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಇಲ್ಲಿಗೆ ಬರಬೇಕು, ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸ್ಬೇಕಂತ ಹೇಳ್ತೀನಿ. ಎಲ್ಲರೂ ಅವಕಾಶ ಖಂಡಿತ ಕೊಡ್ತೇವೆ, ಬಟ್ ನೀವು ನಮಗೆ ಕಾಂಟ್ಯಾಕ್ಟ್ ಮಾಡಿ ಕೊಟ್ರೆ ಸಾಕು, ನಾವು ಪ್ರತಿಯೊಬ್ಬ ಸಿಂಗರ್ಸಿಗೂ ಅವಕಾಶ ಕೊಡ್ತೇವೆ. ಎಸ್, ಮುಂಬರುವ ಅಂತಹ ಒಂದು ಸಿಂಗರ್ಸಿಗೆ, ಇನ್ನು ಕಲಿತಿರುವಂತಹ ಸಿಂಗರ್ಸಿಗೆ ಏನಾದರೂ ಒಂದು ಕಿವಿ ಮಾತು ಹೇಳ್ತೀರಾ? ಟ್ಯಾಲೆಂಟ್ ಅನ್ನು ಬಚ್ಚಿಡಬೇಡಿ, ಎಷ್ಟೇ ಕಷ್ಟ ಆದ್ರೂ ತೋರಿಸಿ. ಗೊತ್ತಿಲ್ಲದಿದ್ರೆ ನಮ್ಮಂತವ್ರ ಹತ್ರ ಹೇಳಿ, ಎಷ್ಟೇ ಕಷ್ಟ ಆದ್ರೂ ಕೈಕಾಲಿಡ್ದಾದ್ರೂ ನಾವು ನಿಮ್ಮನ್ನು ಮೇಲೆತ್ತಿ. ವೆರಿ ನೈಸ್. ಇಂತಹ ಒಂದು ಮಾತು ಹೇಳಿದ್ರಲ್ಲ, ತುಂಬಾನೇ ಖುಷಿ ಆಯ್ತು. ತುಂಬಾ ಖುಷಿ ಆಯ್ತು ಸರ್ ನಿಮ್ಮ ಜೊತೆ ಇಷ್ಟರವರೆಗೆ ಮಾತನಾಡಿ. ನಿಮ್ಮ ಟ್ಯಾಲೆಂಟ್ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿದೆವು, ಅವರಿಗೂ ಕೂಡ ಖುಷಿ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೇನೆ. ಸೊ ಇಷ್ಟರವರೆಗೆ ನಮ್ಮ ಜೊತೆಗೆ ಈ ಒಂದು ತಮ್ಮ ಅಮೂಲ್ಯವಾದ ಸಮಯವನ್ನು ಹಂಚಿಕೊಂಡಿರೋದಕ್ಕೆ ತುಂಬಾನೇ ಧನ್ಯವಾದಗಳು. ಮಾತು ಮುರಿದೆ ಮಾತಾಡದೆ, ಮೋಹಕ ಮೋಸವ ಮಾಡಿದೆ, ಮೂಕ ಮನಸ್ಸು ಮಂಕಾಗಿದೆ, ಮಾರಿಯ ಮೋಜಿದು ಮೀರಿದೆ. ಓ ಜೀವ, ಓ ಜೀವ, ಓ ಜೀವ, ಸಂಸಾರಕ್ಕೆ ಹೆಣ್ಣು ಕಣ್ಣು, ಸಂಹಾರದಾದಿ ಹೆಣ್ಣು,
ಶೋಕೆಯ ಮೂಲ ಹೆಣ್ಣು ಶೋಕದ ಮೂಲ ಹೆಣ್ಣು ಸಂಸಾರಕ್ಕೆ ಹೆಣ್ಣೆ ಕಣ್ಣು ಸಂಹಾರದಾದಿ ಹೆಣ್ಣು ಶೋಕೆಯ ಮೂಲ ಹೆಣ್ಣು ಶೋಕದ ಮೂಲ ಹೆಣ್ಣು ಸಂಧಾನವೋ ಸಂಕ್ರಮವೋ ಪ್ರೇಮದ ರಂಗವಲ್ಲ ಸಂತಾಪವು ಮಾತು ಮುರಿದೆ ಮಾತಾಡದೆ ಮೋಹಕ ಮೋಸವ ಮಾಡಿದೆ ಮೂಕ ಮನಸ್ಸು ಮಂಕಾಗಿದೆ ಮಾರಿಯ ಮೋಜಿದು ಮೀರಿದೆ ಓ ಜೀವ ಓ ಜೀವ ಓ ಜೀವ ಹೋ ಕಳ್ಳಿ ಹೂ ಪೂಜೆಗಲ್ಲ ಕಾಳಿಂಗ ಸಾಕನಲ್ಲ ಏನೇನು ಎಲ್ಲಿರಬೇಕು ತಿಳಿದೇನೆ ಹೋಯಿತೆ ಕಳ್ಳಿ ಹೂ ಪೂಜೆಗಲ್ಲ ಕಾಳಿಂಗ ಸಾಕನಲ್ಲ ಏನೇನು ಎಲ್ಲಿರಬೇಕು ತಿಳಿದೇನೆ ಹೋಯಿತೆ ಹೆದ್ದೋರದೆ ಚಿಟ್ಟಾಗದೆ ಹೂ ಮನಸ್ಸಿನಾಸೆ ಎಲ್ಲ ಹುಚ್ಚು ಹೊರ ಮಾತು ಮುರಿದೆ ಮಾತಾಡದೆ ಮೋಹಕ ಮೋಸವ ಮಾಡಿದೆ ಮೂಕ ಮನಸ್ಸು ಮಂಕಾಗಿದೆ ಮಾರಿಯ ಮೋಜಿದು ಮೀರಿದೆ ಓ ಜೀವ ಓ ಜೀವ ಓ ಜೀವ ಹೋ ಅಲ್ಲ ವೀಕ್ಷಕರೇ, ಇವತ್ತಿನ ನನ್ನ ಪ್ರೀತಿಯ ಹಾಡು ಕಾರ್ಯಕ್ರಮದಲ್ಲಿ ಅದ್ಭುತ ಗಾಯಕರಾಗಿರುವಂತಹ ಶೈಲೇಶ್ ನಂದಿಬೆಟ್ಟ ಇವರ ಪರಿಚಯವನ್ನು ಮಾಡಿದ್ದೇವೆ. ಅವರು ಬರೇ ಗಾಯಕರು ಮಾತ್ರ ಅಲ್ಲದೆ ಅದ್ಭುತ ಕಲಾವಿದರು ಕೂಡ, ಒಂದು ಚಿತ್ರಕಲೆಯಲ್ಲೂ ಕೂಡ ಪ್ರಸಿದ್ಧಿ ಪಡೆದವರು. ಸೊ ಇಂತಹ ಕಲಾವಿದರನ್ನು, ಇಂತಹ ಒಂದು ಗಾಯಕರನ್ನು ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ಪರಿಚಯಿಸಿದ್ದೇವೆ. ಮುಂದಿನ ಕಾರ್ಯಕ್ರಮದಲ್ಲಿ ಇನ್ನೊಬ್ಬರು ಅದ್ಭುತ ಗಾಯಕರನ್ನು ಪರಿಚಯಿಸ್ತೇವೆ. ಸೊ ಅಲ್ಲಿವರೆಗೆ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮೆಲ್ಲರ ನೆಚ್ಚಿನ ಸ್ಪಂದನ ವಾಹಿನಿ. ಧನ್ಯವಾದಗಳು. ನನ್ನ ಪ್ರೀತಿಯ ಹಾಡು